हरे कृष्ण हरे हरे कृष्ण माता जी। ವೃಂದಾವನದಿಂದ ಇವತ್ತದು ವಾಪಸ್ ಬರ್ತೀರಾ ಮಾತಾಜಿ? ನಾನಿಲ್ಲ ಮತ್ತೆ ನಾನು ಹೋಗ್ಲಿಲ್ಲ. ನಾನು ಏಪ್ರಿಲ್ ಅಲ್ಲೇ ಹೋಗಿ ಬಂದೆ ಬೃಂದಾವನಕ್ಕೆ. ಲೈವ್ ಹೋಗಿದೆ ನೋಡಿ ಮತ್ತೆ. ಹಾ ಆಯ್ತು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಸರ್ का ಓಪನ್ ಆಗ್ತಿಲ್ಲ, ಏನಾಗ್ತಿದೆ? ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮಾಷ್ಟಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ की जय, श्रील प्रभुपाद की जय, गुरु महाराज की जय. तೈ ಗೌರ ಸಿದ್ಧಾನಾಥ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ. ಅಧ್ಯಾಯ ಮೊದಲನೆಯ ಸ್ಕಂದ 18ನೇ ಅಧ್ಯಾಯ, ಶ್ಲೋಕ 33. ಶ್ಲೋಕ 33. ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ನಮಸ್ಕರಿಸುತ್ತಾ, ಆಚಾರ್ಯ ಶ್ರೀಲ ಪ್ರಭುಪಾದರಿಗೆ ನಮಸ್ಕರಿಸುತ್ತಾ ನಾನು ಈ ಒಂದು ಶ್ರೀಮದ್ ಭಾಗವತ ಓದುವ ತರಗತಿಯನ್ನ ಪ್ರಾರಂಭಿಸುತ್ತಿದ್ದೇನೆ. ಹರೇ ಕೃಷ್ಣ. ಶ್ಲೋಕ 33, ಮೊದಲನೆಯ ಸ್ಕಂದದ 18ನೇ ಅಧ್ಯಾಯದ 33ನೇ ಶ್ಲೋಕ. ಅಹೋ ಅಧರ್ಮ ಪಾಲಾನಾಂ ಪೇವ್ನಾಂ ಬಲಿಭುಜಾಮಿವ ಸ್ವಾಮಿನ್ಯಘನಂ ಯದ್ ದಾಸಾನಾಂ ದ್ವಾಪರಾನಾಂ ಶುನಾಮಿವ. ಅಹೋ ನೋಡಿರಿ, ಅಧರ್ಮವು ಅಹೋ ನೋಡಿರಿ, ಅಧರ್ಮವು ಪಾಲಾನಾಂ ಆಡಳಿತಗಾರರ, ಪೀವ್ನಾಂ ಬೆಳೆದು ನಿಂತ, ಬಲಿಭುಜಾಂ ಕಾಗೆಗಳ, ಇವ ಹಾಗೆ, ಸ್ವಾಮಿನಿ ಒಡೆಯನಲ್ಲಿ, ಅಘಂ ಪಾಪವನ್ನು, ಎತ್ ಯಾವುದು, ದಾಸಾನಾಂ ಸೇವಕರ, ದ್ವಾಪರಾನಾಂ ಬಾಗಿಲು ಕಾಯುವ, ಶುನಾಂ ನಾಯಿಗಳ, ಇವ ಹಾಗೆ. ಅನುವಾದ. ಬ್ರಾಹ್ಮಣ ಕುಮಾರನಾದ ಶೃಂಗಿಯು ಹೀಗೆ ನುಡಿದನು. ಸೇವಕರು ಪಾಲಿಸಬೇಕಾದ ತತ್ವಗಳನ್ನು ತೊರೆದು ಕಾಗೆಗಳಂತೆ ಮತ್ತು ಬಾಗಿಲು ಕಾಯುವ ನಾಯಿಗಳಂತೆ ತಮ್ಮ ಯಜಮಾನರ ವಿರುದ್ಧ ಪಾಪಾಚರಣೆಯಲ್ಲಿ ತೊಡಗಿರುವ ಕ್ಷತ್ರಿಯ ವರ್ಗದ ಪಾಪಗಳನ್ನು ನೋಡಿರಿ. ಭಾವಾರ್ಥ. ಭಾವಾರ್ಥ. ಸಮಾಜ ಶರೀರದ ತಲೆ ಮತ್ತು ಮೆದುಳುಗಳೆಂದು ಬ್ರಾಹ್ಮಣರು ಪರಿಗಣಿತರಾಗಿದ್ದಾರೆ. ಸಮಾಜ ಶರೀರದ ಬಾಹುಗಳೆಂದು ಕ್ಷತ್ರಿಯರು ಪರಿಗಣಿತರಾಗಿದ್ದಾರೆ. ಎಲ್ಲ ಬಗೆಯ ಕೇಡುಗಳಿಂದ ದೇಹವನ್ನು ರಕ್ಷಿಸುವ ಕರ್ತವ್ಯ ಬಾಹುಗಳದ್ದು. ಆದರೆ ಆ ಬಾಹುಗಳು ತಲೆ ಮತ್ತು ಮೆದುಳಿನ ನಿರ್ದೇಶನದ ಪ್ರಕಾರ ನಡೆದುಕೊಳ್ಳಬೇಕು.
ಇದು ಪರಮಾದೇಶವು ಏರ್ಪಡಿಸಿರುವ ಸ್ವಾಭಾವಿಕ ವ್ಯವಸ್ಥೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳು ಆಯಾ ವರ್ಣಗಳ ಗುಣಕರ್ಮಗಳ ಪ್ರಕಾರ ಉಂಟಾಗಿವೆ ಎಂಬುದು ಭಗವದ್ಗೀತೆಯಲ್ಲಿ ದೃಢೀಕೃತವಾಗಿದೆ. ಸಾಮಾನ್ಯವಾಗಿ ಹುಟ್ಟಿನಿಂದ ಬ್ರಾಹ್ಮಣನಾದವನು ಸಮರ್ಥನಾದ ತನ್ನ ತಂದೆಯ ಮಾರ್ಗದರ್ಶನದಿಂದ ತಾನು ಬ್ರಾಹ್ಮಣನಾಗಲು ಉತ್ತಮ ಅವಕಾಶ ಪಡೆದಿರುತ್ತಾನೆ. ವೈದ್ಯನ ಮಗನು ಅರ್ಹನಾದ ವೈದ್ಯನಾಗಲು ತುಂಬಾ ಒಳ್ಳೆಯ ಅವಕಾಶವನ್ನು ಪಡೆದಿರುವುದಕ್ಕೆ ಇದನ್ನು ಹೋಲಿಸಬಹುದು. ಆದುದರಿಂದ ವರ್ಣ ವ್ಯವಸ್ಥೆಯು ಅತ್ಯಂತ ವೈಜ್ಞಾನಿಕವಾದುದು. ಮಗನು ತನ್ನ ತಂದೆಯ ಅರ್ಹತೆಯಿಂದ ಅನುಕೂಲದಿಂದ ತಾನೂ ಒಬ್ಬ ಬ್ರಾಹ್ಮಣ ಅಥವಾ ವೈದ್ಯನಾಗಬೇಕೇ ವಿನಾ ಬೇರೆ ಇನ್ನೇನೋ ಲಾಭಕ್ಕಾಗಿ ಅಲ್ಲ. ಅರ್ಹತೆಯನ್ನು ಪಡೆಯದೆ ಯಾವನೇ ಆದರೂ ಬ್ರಾಹ್ಮಣ ಅಥವಾ ವೈದ್ಯನಾಗಲು ಸಾಧ್ಯವಿಲ್ಲ. ಇದೇ ಎಲ್ಲ ಶಾಸ್ತ್ರಗಳ ಮತ್ತು ಧರ್ಮಗ್ರಂಥಗಳ ನಿರ್ಣಯ. ಇಲ್ಲಿ ಒಬ್ಬ ಮಹಾಬ್ರಾಹ್ಮಣನ ಅರ್ಹ ಮಗನಾದ ಶೃಂಗಿಯು ಬ್ರಾಹ್ಮಣ್ಯದ ಶಕ್ತಿಯನ್ನು ತನ್ನ ಹುಟ್ಟಿನಿಂದ ಮತ್ತು ಅಭ್ಯಾಸದಿಂದ ಪಡೆದವನು. ಆದರೆ ಅವನೊಬ್ಬ ಅನುಭವವಿಲ್ಲದ ಬಾಲಕನಾದುದರಿಂದ ಅವನಲ್ಲಿ ಸಂಸ್ಕೃತಿಯ ಅರಕೆ ಕಂಡುಬರುತ್ತಿದೆ. ಕಲಿಯ ಪ್ರಭಾವದಿಂದಾಗಿ ಬ್ರಹ್ಮ ತೇಜಸ್ಸಿನಿಂದ ಗರ್ವಿತನಾಗಿದ್ದ ಬ್ರಾಹ್ಮಣ ಕುಮಾರನು ಪರೀಕ್ಷಿತ ಮಹಾರಾಜನನ್ನು ಕಾಗೆಗಳಿಗೆ ಮತ್ತು ಕಾವಲು ನಾಯಿಗಳಿಗೆ ತಪ್ಪಾಗಿ ಹೋಲಿಸುತ್ತಿದ್ದಾನೆ. ರಾಜನು ತನ್ನ ರಾಜ್ಯದ ರಕ್ಷಣೆಗಾಗಿ ರಾಜ್ಯದ ಗಡಿಗಳ ಮೇಲೆ ಯಾವಾಗಲೂ ಎಚ್ಚರದ ಕಣ್ಣಿಟ್ಟು ಕಾಯುತ್ತಿರುವುದರಿಂದ ಅವನು ನಿಜಕ್ಕೂ ರಾಜ್ಯದ ಕಾವಲು ನಾಯಿಯೇ ಆಗಿರುತ್ತಾನೆ. ಆದರೆ ಅವನನ್ನು ಕಾವಲು ನಾಯಿ ಎಂದೇ ಸಂಬೋಧಿಸುವುದು ಆ ಬಾಲಕನ ಸಂಸ್ಕೃತಿ ಹೀನತೆಯ ಗುರುತು. ಅಂದರೆ ಬ್ರಹ್ಮ ತೇಜಸ್ಸಿನ ಪತನವು ಹುಟ್ಟಿಗೆ ಮಹತ್ವದ ಕೊಟ್ಟು ಸಂಸ್ಕೃತಿಗೆ ಮಹತ್ವ ಕೊಡದಿದ್ದ ಕಾರಣ ಪ್ರಾರಂಭವಾಯಿತು ಎನ್ನಬಹುದು. ಬ್ರಾಹ್ಮಣ ವರ್ಣದ ಪತನವು ಕಲಿಯುಗದಲ್ಲಿ ಪ್ರಾರಂಭವಾಯಿತು. ಬ್ರಾಹ್ಮಣರು ಸಮಾಜ ವ್ಯವಸ್ಥೆಯ ತಲೆಗಳಾದುದರಿಂದ ಸಮಾಜದ ಇತರ ವರ್ಗಗಳು ಕುಸಿಯತೊಡಗಿದವು. ಬ್ರಾಹ್ಮಣ್ಯದ ಪತನವನ್ನು ಕಂಡು ಶೃಂಗಿಯ ತಂದೆಯು ತುಂಬಾ ವಿಷಾದಿಸುವುದನ್ನು ನಾವು ಮುಂದೆ ನೋಡುತ್ತೇವೆ. ಶ್ಲೋಕ 34. ಬ್ರಾಹ್ಮಣೈ ಕ್ಷತ್ರ ಬಂಧುರ್ಹಿ ಗೃಹಪಾಲೋ ನಿರೂಪಿತಃ ಸ ಕಥಂ ತದ್ಗೃಹೇ ದಾಸ್ತ್ವಾ ಸಭಾಂಡಂ ಭೋಕ್ತುಮರ್ಹತಿ. ಬ್ರಾಹ್ಮಣ ವರ್ಣದವರಿಂದ ಕ್ಷತ್ರ ಬಂಧು ಕ್ಷತ್ರಿಯರ ಮಕ್ಕಳು ಈ ಖಂಡಿತವಾಗಿ ಗೃಹಪಾಲ ಮನೆ ಕಾಯುವ ನಾಯಿ ಎಂದು ನಿರೂಪಿತ ಅಂಕಿತಗೊಂಡಿದ್ದಾರೆ. ಸಹ ಅವನು ಕಥಂ ಹೀಗೆ ಯಾವ ಆಧಾರದ ಮೇಲೆ ಹೇಗೆ ಯಾವ ಆಧಾರದ ಮೇಲೆ ತತ್ ಗೃಹೆ ಅವನ ಮನೆಯಲ್ಲಿ ದ್ವಾ ಸ್ಥ ಬಾಗಿಲ ಬಳಿಯಲ್ಲಿದ್ದು ಸ ಬಾಂಡಂ ಅದೇ ಪಾತ್ರೆಯಲ್ಲಿ ಭೋಕ್ತುಂ ಉಣ್ಣಲು ಅರ್ಹನಾಗುತ್ತಾನೆ. ಅನುವಾದ: ಕ್ಷತ್ರಿಯ ವರ್ಣದ ವಂಶಜರು ನಿಶ್ಚಿತವಾಗಿಯೂ ಕಾವಲು ನಾಯಿಗಳೆಂದು ನಿರೂಪಿತರಾಗಿದ್ದಾರೆ. ಅವರಿರಬೇಕಾದುದು ಬಾಗಿಲ ಬಳಿ. ಯಾವ ಆಧಾರದ ಮೇಲೆ ನಾಯಿಗಳು ಮನೆಯೊಳಗೆ ಪ್ರವೇಶಿಸಿ ತಮ್ಮ ಒಡೆಯನೊಂದಿಗೆ ಅವನ ತಟ್ಟೆಯಲ್ಲಿಯೇ ಊಟ ಮಾಡಲು ತಮ್ಮ ಅರ್ಹತೆಯನ್ನು ಸಾಧಿಸಬಹುದು? ಭಾವಾರ್ಥ: ರಾಜನು ತನ್ನ ತಂದೆಯಾದ ಶಮೀಕ ಋಷಿಗೆ ನೀರು ಬೇಕೆಂದು ಕೇಳಿದನು ಮತ್ತು ತಂದೆಯು ಆ ಬೇಡಿಕೆಗೆ ಪ್ರತಿಸ್ಪಂದಿಸಲಿಲ್ಲ ಎಂಬುದನ್ನು ಈ ಅನನುಭವಿಯಾದ ಬ್ರಾಹ್ಮಣ ಕುಮಾರನು ಸ್ಪಷ್ಟವಾಗಿ ತಿಳಿದಿದ್ದನು. ಅವನು ತನ್ನ ತಂದೆಯು ತೋರಿದ ಅನಾದರವನ್ನ ಅಸಂಸ್ಕೃತ ಬಾಲಕನಿಗೆ ಸಹಜವಾದ ಅವಿಧೇಯ ರೀತಿಯಲ್ಲಿ ವಿವರಿಸಲು ಯತ್ನಿಸಿದನು. ರಾಜನನ್ನು ತನ್ನ ತಂದೆ ಸರಿಯಾಗಿ ಸ್ವಾಗತಿಸಿಲ್ಲ ಎಂಬ ಬಗ್ಗೆ ಅವನಿಗೆ ಸ್ವಲ್ಪವಾದರೂ ವಿಷಾದವಾಗಲಿಲ್ಲ. ಅದಕ್ಕೆ ಬದಲಾಗಿ ಕಲಿಯುಗದ ಬ್ರಾಹ್ಮಣರ ಸ್ವಭಾವಕ್ಕೆ ತಕ್ಕಂತೆ ತನ್ನ ತಂದೆಯ ತಪ್ಪನ್ನು ಸಮರ್ಥಿಸಿಕೊಂಡನು. ಅವನು ರಾಜನನ್ನು ಕಾವಲು ನಾಯಿಗೆ ಹೋಲಿಸಿದನು. ಆದುದರಿಂದಲೇ ರಾಜನು ಬ್ರಾಹ್ಮಣನ ಮನೆಯೊಳಗೆ ಪ್ರವೇಶಿಸಿದ್ದು ಮತ್ತು ಅವರು ಉಪಯೋಗಿಸಿದ ಪಾತ್ರೆಯಲ್ಲೇ ನೀರು ಕೇಳಿದ್ದು ಅವನ ದೃಷ್ಟಿಯಲ್ಲಿ ತಪ್ಪಾಗಿತ್ತು. ನಾಯಿಯನ್ನು ಒಡೆಯನು ಸಾಕಿದ ಮಾತ್ರಕ್ಕೆ ಒಡೆಯನ ಪಾತ್ರೆಯಲ್ಲೇ ನಾಯಿಯು ತಿನ್ನುವುದಕ್ಕೆ ಮತ್ತೆ ಕುಡಿಯುವುದಕ್ಕೆ ಬಯಸಬಾರದಷ್ಟೇ. ಸುಳ್ಳು ಪ್ರತಿಷ್ಠೆಯ ಈ ಮನೋಭಾವವು ಪರಿಪೂರ್ಣವಾದ ವರ್ಣಾಶ್ರಮ ಪತನಕ್ಕೆ ಕಾರಣ ಮತ್ತು ಇದು ಮೊದಲಿಗೆ ಒಬ್ಬ ಅನನುಭವಿ ಬ್ರಾಹ್ಮಣ ಕುಮಾರನಿಂದ ಪ್ರಾರಂಭವಾಯಿತು ಎಂಬುದನ್ನ ನಾವು ಗಮನಿಸಬೇಕು. ನಾಯಿಯನ್ನು ಯಜಮಾನನೇ ಸಾಕಿದ್ದರೂ
ಕೋಣೆ ಮತ್ತು ಅಡಿಗೆ ಮನೆಯಲ್ಲಿ ಅದು ಪ್ರವೇಶಿಸುವಂತಿಲ್ಲ. ಅದೇ ರೀತಿ ಶೃಂಗಿಯ ಪ್ರಕಾರ ರಾಜನಿಗೆ ಶಮೀಕ ಋಷಿಯ ಮನೆಯನ್ನು ಪ್ರವೇಶಿಸುವ ಅಧಿಕಾರವಿಲ್ಲ. ಆ ಬಾಲಕನ ಅಭಿಪ್ರಾಯಾನುಸಾರ ತಪ್ಪು ರಾಜನದೇ ಹೊರತು ಅವನ ತಂದೆಯದಲ್ಲ. ಹೀಗೆ ಅವನು ಮೌನಿಯಾಗಿದ್ದ ತನ್ನ ತಂದೆಯನ್ನು ಸಮರ್ಥಿಸಿಕೊಂಡನು. ಶ್ಲೋಕ 35. ಕೃಷ್ಣೇ ಗತೆ ಭಗವತಿ ಶಾಸ್ತ್ರಯುತ್ಪತಗಾಮಿನಾಂ ತದ್ಭಿನ್ನ ಸೇತು ನ ದಾಹ್ಯಂ ಶಾಸ್ಮಿ ಪಶ್ಯತ ಮೇ ಬಲಂ. ಕೃಷ್ಣೇ, ಶ್ರೀಕೃಷ್ಣನು ಗತೆ ಈ ಪ್ರಪಂಚದಿಂದ ನಿರ್ಗಮಿಸಲು ಭಗವತಿ ದೇವೋತ್ತಮ ಪುರುಷನಾದ ಶಾಸ್ತರಿ ಪರಮ ಆಡಳಿತಗಾರನಾದ ಉತ್ಪತಗಾಮಿನಾಂ ಆದಿ ತಪ್ಪಿ ನಡೆಯುವವರ ತತ್ ಭಿನ್ನ ಅವನಿಂದ ಭಿನ್ನರಾದ ಸೇತುನು ರಕ್ಷಕರನ್ನು ಆದ್ಯ ಈ ದಿನ ಅಹಂ ನಾನು ಶಾಸ್ಮಿ ಶಿಕ್ಷಿಸುತ್ತೇನೆ, ಪಶ್ಯತ ನೋಡಿರಿ, ಮೇ ನನ್ನ ಬಲಂ ಶಕ್ತಿಯನ್ನು. ಅನುವಾದ: ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನ ಪರಮ ಪಾಲಕನೂ ಆದ ಶ್ರೀಕೃಷ್ಣ ನಿರ್ಗಮಿಸಿದ್ದಾನೆ. ನಮ್ಮ ರಕ್ಷಕನು ಹೊರಟು ಹೋಗಿರುವ ಕಾರಣ ಈ ಉದ್ದತರು ವರ್ತಿಸುತ್ತಿದ್ದಾರೆ. ಆದುದರಿಂದ ನಾನೇ ಈ ವಿಷಯವನ್ನು ಕೈಗೆತ್ತಿಕೊಂಡು ಅವರನ್ನು ದಂಡಿಸುತ್ತೇನೆ. ನನ್ನ ಶಕ್ತಿಯನ್ನು ನೋಡಿರಿ. ಭಾವಾರ್ಥ. ಅನುವಾದ. ಅನನುಭವಿಯಾದ ಬ್ರಾಹ್ಮಣನು ಯತ್ಕಿಂಚಿತ್ ಬ್ರಹ್ಮ ತೇಜಸ್ಸಿನಿಂದ ಉಬ್ಬಿ ಕಲಿಯುಗದ ಪ್ರಭಾವಕ್ಕೆ ಒಳಗಾದನು. ಈ ಮೊದಲೇ ಹೇಳಿದಂತೆ ಪರೀಕ್ಷಿತ ಮಹಾರಾಜನು ಕಲಿಗೆ 4 ಸ್ಥಳಗಳಲ್ಲಿ ಇರಲು ಅನುಮತಿ ಕೊಟ್ಟಿದ್ದನು. ಆದರೆ ಪರೀಕ್ಷಿತನ ದಕ್ಷ ಆಡಳಿತದ ಕಾರಣವಾಗಿ ಕಲಿಪುರುಷನಿಗೆ ನೀಡಲಾಗಿದ್ದ ಸ್ಥಳಗಳು ಆತನಿಗೆ ಸಿಗಲೇ ಇಲ್ಲ. ಆದುದರಿಂದ ಕಲಿಪುರುಷನು ತನ್ನ ಅಧಿಕಾರವನ್ನು ಸ್ಥಾಪಿಸುವ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಕೊಬ್ಬಿ ಹೋಗಿದ್ದ ಅನನುಭವಿ ಬ್ರಾಹ್ಮಣ ಕುಮಾರನಲ್ಲಿ ಭಗವದ್ ಅನುಗ್ರಹದಿಂದ ಕಲಿಯು ಒಂದು ಛಿದ್ರತೆಯನ್ನು ಕಂಡನು. ಕ್ಷುದ್ರ ಬ್ರಾಹ್ಮಣನು ತನ್ನ ವಿಛಿದ್ರಕಾರಿ ಶಕ್ತಿಯನ್ನು ತೋರಬಯಸಿದನು. ಪರೀಕ್ಷಿತನಂತಹ ಮಹಾರಾಜನನ್ನು ದಂಡಿಸುವ ಉದ್ದಟತನವನ್ನು ತೋರಿಸಿದನು. ಶ್ರೀಕೃಷ್ಣನ ನಿರ್ಗಮನ ಬಳಿಕ ತಾನು ಅವನ ಸ್ಥಾನವನ್ನು ಆಕ್ರಮಿಸಲು ಬಯಸಿದನು. ಇವು ಕಲಿಯುಗದ ಪ್ರಭಾವದಿಂದ ಶ್ರೀಕೃಷ್ಣನ ಸ್ಥಾನಗ್ರಹಣವನ್ನ ಮಾಡಲು ಬಯಸುವ ಉದ್ದಟರ ಮುಖ್ಯ ಲಕ್ಷಣಗಳು. ಅಲ್ಪಶಕ್ತಿಯ ಉದ್ದಟನು ತಾನು ಭಗವದ್ ಅವತಾರ ಎನ್ನಿಸಿಕೊಳ್ಳ ಬಯಸುತ್ತಾನೆ. ಭೂಮಂಡಲದಿಂದ ಶ್ರೀಕೃಷ್ಣನು ನಿರ್ಗಮಿಸಿದ ಮೇಲೆ ಅನೇಕ ಹುಸಿ ಅವತಾರಿಗಳು ಆಗಿ ಹೋಗಿದ್ದಾರೆ. ಅವರು ತಮ್ಮ ಸುಳ್ಳು ಪ್ರತಿಷ್ಠೆಯನ್ನು ಸಾಧಿಸಲು ತಮಗೆ ಆಧ್ಯಾತ್ಮಿಕವಾಗಿ ವಿಧೇಯರಾಗಿರುವಂತೆ ಸಾಮಾನ್ಯರಾದ ಮುಗ್ಧ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕಲಿಪುರುಷನು ಈ ಬ್ರಾಹ್ಮಣ ಕುಮಾರನಾದ ಶೃಂಗಿಯ ಮೂಲಕ ತನ್ನ ಆಧಿಪತ್ಯವನ್ನು ನಡೆಸುವ ಅವಕಾಶ ಪಡೆದನು. ಶ್ಲೋಕ 36. ಇತ್ಯುಕ್ತ ರೋಷತಾಂ ರಾಕ್ಷೋ ವಯಸ್ಯಾನ್ ಋಷಿ ಬಾಲಕ ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ವ್ರಜಂ ವಿಸಸರ್ಜಃ ಇತಿ. ಹೀಗೆ ಉಕ್ತ ಹೇಳಿದ. ರೋಷ ತಾಮ್ರ ಅಕ್ಷ ಕೋಪಗೊಂಡಿದ್ದುದರಿಂದಾಗಿ ಕೆಂಪಾದ ಕಣ್ಣುಗಳುಳ್ಳ ವಯಸ್ಯಾನ್ ಗೆಳೆಯರಿಗೆ ಋಷಿ ಬಾಲಕ ಋಷಿಯ ಮಗನು ಕೌಶಿಕಾ ನದಿಯ ಅಪಹ ನೀರನ್ನು ಸ್ಪರ್ಶಿಸಿ ಮಾತಿನ ವಜ್ರಂ ಸಿಡಿಲನ್ನು ವಿಸಸರ್ಜಃ ಎಸೆದನು. ಅನುವಾದ: ಕೋಪದಿಂದ ಕೆಂಪಾದ ಕಣ್ಣುಳ್ಳ ಋಷಿಕುಮಾರನು ತನ್ನ ಕ್ರೀಡಾ ಸಂಗಾತಿಗಳೊಂದಿಗೆ ಮಾತನಾಡುತ್ತಾ ಕೌಶಿಕಾ ನದಿಯ ಜಲವನ್ನು ಸ್ಪರ್ಶಿಸಿ ಮುಂದಿನಂತೆ ಮಾತಿನ ಸಿಡಿಲುಗಳನ್ನು ಪ್ರಯೋಗಿಸಿದನು. ಭಾವಾರ್ಥ. ಈ ಶ್ಲೋಕದಿಂದ ತಿಳಿದು ಬರುವಂತೆ ಪರೀಕ್ಷಿತ ಮಹಾರಾಜನು ಶಪಿತನಾದ ಸನ್ನಿವೇಶಗಳು ತುಂಬಾ ಬಾಲಿಶವಾಗಿ ತೋರುತ್ತವೆ. ಶೃಂಗಿಯು ಮುಗ್ಧರಾಗಿದ್ದ ತನ್ನ ಜೊತೆಗಾರರ ಮುಂದೆ ತನ್ನ ಅವಿನಯವನ್ನು ಪ್ರಕಟಿಸಿದನು. ಬೇರೆ ಯಾವನೇ ಸಜ್ಜನನು ಅಲ್ಲಿದ್ದಿದ್ದರೆ ಇಡೀ ಮಾನವ ಸಮುದಾಯಕ್ಕೆ ಅವನಿಂದ ಅಂತಹ ಮಹಾ ಹಾನಿ ಉಂಟಾಗುವುದನ್ನು ತಡೆಯಬಹುದಾಗಿತ್ತು. ಕೇವಲ ತಾನು ಅರ್ಜಿಸಿದ ಬ್ರಹ್ಮ ತೇಜಸ್ಸಿನ ಪ್ರದರ್ಶನಕ್ಕಾಗಿ ಪರೀಕ್ಷಿತನಂತಹ ಮಹಾರಾಜನನ್ನು ಕೊಂದು ಅನನುಭವಿಯಾದ ಆ ಬ್ರಾಹ್ಮಣ ಕುಮಾರನು ಮಹಾಪರಾಧವನ್ನು ಮಾಡಿದನು. ಶ್ಲೋಕ 37.
इति लङ्घितमर्यादं तक्षक सप्तमेहनि दक्ष्यन्ति स्म ಕುಲಾಂಗಾರಂ ಚೋದಿತೋ ಮೇ ತತದ್ರುಹಂ. ಇತಿ ಹೀಗೆ ಲಂಘಿತ ಮೀರಿದ ಮರ್ಯಾದಂ ಶಿಷ್ಟಾಚಾರವುಳ್ಳ ತಕ್ಷಕನೆಂಬ ಸರ್ಪವು ಸಪ್ತಮೆ ಏಳನೆಯ ಅಹನಿ ದಿನದಲ್ಲಿ ದಕ್ಷ್ಯಂತಿ ಕಚ್ಚುವುದು ಸ್ಮ ಖಂಡಿತವಾಗಿ ಕುಲ ಅಂಗಾರಾಂ ವಂಶಘಾತಕನನ್ನು ಚೋದಿತಃ ಮಾಡಿದ ಮೋ ನನ್ನ ತತ್ ದ್ರುಹಂ ತಂದೆಯಲ್ಲಿ ವೈರಭಾವವನ್ನು ತಳೆದ. ಅನುವಾದ. ಆ ಬ್ರಾಹ್ಮಣ ಕುಮಾರನು ರಾಜನನ್ನು ಹೀಗೆ ಶಪಿಸಿದನು: ಇಂದಿನಿಂದ ಸರಿಯಾಗಿ 7ನೇ ದಿನ ಒಂದು ಸರ್ಪ ಪಕ್ಷಿಯು ನನ್ನ ತಂದೆಯನ್ನು ಅವಮಾನಿಸಿ ಶಿಷ್ಟಾಚಾರವನ್ನು ಭಂಗ ಮಾಡಿದ ಆ ವಂಶದ ಅತ್ಯಂತ ಕಳಂಕಪ್ರಾಯನಾದವನನ್ನು ಕಚ್ಚುತ್ತದೆ. ಭಾವಾರ್ಥ. ಹೀಗೆ ಬ್ರಹ್ಮ ತೇಜಸ್ಸಿನ ದುರುಪಯೋಗವು ಪ್ರಾರಂಭವಾಯಿತು. ಕಲಿಯುಗದಲ್ಲಿ ಬ್ರಾಹ್ಮಣರು ಕ್ರಮೇಣ ತಮ್ಮ ಬ್ರಹ್ಮ ತೇಜಸ್ಸು ಮತ್ತು ಸಂಸ್ಕೃತಿಗಳನ್ನು ಕಳೆದುಕೊಂಡರು. ಪರೀಕ್ಷಿತ ಮಹಾರಾಜನು ಕುಲಾಂಗಾರ ಎಂದರೆ ಆ ಕುಲಕ್ಕೆ ಕಲಂಕಪ್ರಾಯ ಎಂಬುದಾಗಿ ಬ್ರಾಹ್ಮಣ ಕುಮಾರನು ಭಾವಿಸಿದನು. ಆದರೆ ವಾಸ್ತವವಾಗಿ ಆ ಬ್ರಾಹ್ಮಣ ಕುಮಾರನೇ ಆ ರೀತಿ ಇದ್ದನು. ಕಾರಣ ಅವನಿಂದಲೇ ಬ್ರಾಹ್ಮಣ ವರ್ಣವು ವಿಷದ ಹಲ್ಲು ಮುರಿದ ಹಾವಿನಂತೆ ಶಕ್ತಿಹೀನವಾಯಿತು. ವಿಷದ ಹಲ್ಲು ಇರುವವರೆಗೆ ಹಾವು ಭಯಂಕರ. ಅದನ್ನು ಕಳೆದುಕೊಂಡ ಮೇಲೆ ಹಾವು ಮಕ್ಕಳಿಗೆ ಮಾತ್ರ ಭೀಕರ. ಕಲಿಪುರುಷನು ಮೊದಲು ಬ್ರಾಹ್ಮಣ ಕುಮಾರನನ್ನ ಜಯಿಸಿದನು. ಆಮೇಲೆ ಕ್ರಮೇಣ ಇತರ ವರ್ಣದವರನ್ನು ಜಯಿಸಿದನು. ಹೀಗೆ ಈ ಯುಗದಲ್ಲಿ ಅತ್ಯಂತ ವೈಜ್ಞಾನಿಕ ಪದ್ಧತಿಯಾಗಿದ್ದ ಇದೇ ವರ್ಣಕ್ರಮವು ದೂಷಿತ ಜಾತಿ ಪದ್ಧತಿಯಾಗಿದೆ. ಈಗ ಅದು ಕಲಿಯುಗದ ಸ್ವಭಾವಕ್ಕೆ ಒಳಗಾದ ಬೇರೊಂದು ವರ್ಗದ ಜನರಿಂದ ಸಮೂಲವಾಗಿ ನಾಶಗೊಳ್ಳುತ್ತಿದೆ. ಈ ವಿಷಮ ಪರಿಸ್ಥಿತಿಯ ಮೂಲ ಕಾರಣವನ್ನು ನಾವು ತಿಳಿಯಬೇಕೇ ವಿನಾ ವರ್ಣ ಪದ್ಧತಿಯ ವೈಜ್ಞಾನಿಕ ಬೆಲೆಯ ಅರಿವಿಲ್ಲದೆ ಆ ಪದ್ಧತಿಯನ್ನ ನಿಂದಿಸಲು ಯತ್ನಿಸಬಾರದು. ಶ್ಲೋಕ 38. ತತೋಭ್ಯೇತಾಶ್ರಮಂ ಬಾಲೋ ಗಲೆ ಸರ್ಪ ಕಲೇವರಂ. ಪಿತರಂ ವೀಕ್ಷ್ಯ ದುಃಖಾರ್ಥೋ ಮುಕ್ತ ಕಂಠೋರುರೋಧಃ. ತತಃ ಅನಂತರ ಅಭ್ಯೇತ ಪ್ರವೇಶಿಸಿ ಆಶ್ರಮವನ್ನ ಬಾಲಕನು ಗಲೆ ಸರ್ಪ ಭುಜದ ಮೇಲಿದ್ದ ಸರ್ಪದ ಕಲೇವರಂ ದೇಹವನ್ನ ಪಿತರಂ ತಂದೆಯ ವೀಕ್ಷ ನೋಡಿ ದುಃಖ ಉಕ್ಕಿದ ಸ್ಥಿತಿಯಲ್ಲಿ ಮುಕ್ತ ಕಂಠ ಎತ್ತರದ ಧ್ವನಿಯಲ್ಲಿ ರುರೋಧಃ ಅತ್ತನು. ಅನುವಾದ. ಬಾಲಕನು ಆಮೇಲೆ ಆಶ್ರಮಕ್ಕೆ ಹಿಂದಿರುಗಿ ತನ್ನ ತಂದೆಯ ಕೊರಳಲ್ಲಿದ್ದ ಹಾವನ್ನು ಕಂಡು ಮತ್ತು ದುಃಖದಿಂದ ದೊಡ್ಡ ಧ್ವನಿಯಲ್ಲಿ ರೋಧಿಸಿದನು. ಭಾವಾರ್ಥ. ತಾನು ದೊಡ್ಡ ಅಪರಾಧವೊಂದನ್ನು ಮಾಡಿದ್ದ ಕಾರಣ ಬಾಲಕನು ಅಸುಖಿಯಾಗಿದ್ದನು. ಆದುದರಿಂದ ಅಳುವುದರ ಮೂಲಕ ತನ್ನ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ಬಯಸಿದನು. ಆದುದರಿಂದಲೇ ಆಶ್ರಮವನ್ನು ಪ್ರವೇಶಿಸಿದಾಗ ತನ್ನ ತಂದೆಯನ್ನು ಆ ಸ್ಥಿತಿಯಲ್ಲಿ ನೋಡಿ ತನ್ನ ಮನ ಸಮಾಧಾನಕ್ಕಾಗಿ ಗಟ್ಟಿಯಾಗಿ ಅಳತೊಡಗಿದನು. ಆದರೆ ಕಾಲ ಮಿಂಚಿ ಹೋಗಿತ್ತು. ಇಡೀ ಘಟನೆಯ ಬಗ್ಗೆ ತಂದೆ ತನ್ನ ವಿಷಾದವನ್ನು ವ್ಯಕ್ತಪಡಿಸಿದನು. ಶ್ಲೋಕ 39. ಸವಾ ಅಂಗೀರಸೋ ಬ್ರಹ್ಮನ್ ಶ್ರುತ್ವಾ ಸುತ ವಿಲಾಪನಂ ಉನ್ಮೀಲ್ಯ ಶನಕೈರ್ನೇತ್ರೇ ದೃಷ್ಟ್ವಾ ಚಾಂಸೇ ಮೃತೋರಗಂ. ಸಹ ಅವನು ವೈಕೂಡ ಅಂಗೀರನ ವಂಶದಲ್ಲಿ ಹುಟ್ಟಿದ ಋಷಿಯು ಬ್ರಹ್ಮನ್ ಶೌನಕನೇ ಶ್ರುತ್ವ ಕೇಳಿ ಸುತ ತನ್ನ ಮಗನ ವಿಲಾಪನಂ ಸಂಕಟದ ಅಳುವನ್ನು ಉನ್ಮೀಲ್ಯ ತೆರೆದು ಶನಕೈ ಕ್ರಮವಾಗಿ ನೇತ್ರೆ ಕಣ್ಣುಗಳನ್ನು ದೃಷ್ಟ್ವ ನೋಡಿ ಚ ಕೂಡ ಅಂಸೆ ಭುಜದ ಮೇಲೆ ಮೃತ ಸತ್ತ ಉರಗಂ ಹಾವನ್ನು. ಅನುವಾದ. ಹೇ ಬ್ರಾಹ್ಮಣರೇ, ಅಂಗೀರ ಮುನಿಯ ವಂಶದಲ್ಲಿ ಹುಟ್ಟಿದ್ದ ಆ ಋಷಿಯು ತನ್ನ ಪುತ್ರನ ರೋದನವನ್ನು ಕೇಳಿ ನಿಧಾನವಾಗಿ ಕಣ್ಣು ತೆರೆದು ತನ್ನ ಕೊರಳಲ್ಲಿದ್ದ ಸತ್ತ ಹಾವನ್ನು ನೋಡಿದನು. ಶ್ಲೋಕ 40. ವಿಸೃಜ್ಯ ತಂಚ ಪಪ್ರಚ್ಛ ವತ್ಸ ಕಸ್ಮಾದ್ವಿರೋದಿಷಿ ಕೇನ ವಾತೆ ಪ್ರಕೃತ ಮಿತ್ಯುಕ್ತ ಸಾನ್ಯ ವೇದಯತ್.
ವಿಸೃಜ ಬದಿಗೆ ಎಸೆದು ತಮ್ ಅದನ್ನು ಚ ಸಹ ಪ್ರ ಪ್ರಚ್ಛ ಕೇಳಿದನು. ವತ್ಸ ಪ್ರಿಯ ಪುತ್ರನೇ, ಕಸ್ಮಾತ್ ಏತಕ್ಕಾಗಿ ಹೀ ಖಂಡಿತವಾಗಿ ರೋದಿಷಿ ಅಳುತ್ತಿದ್ದೀಯೇ? ಕೇನ ಯಾರಿಂದ? ವಾ ಅಥವಾ ತೇ ಅವರು ಅಪಕೃತಂ ತಪ್ಪಾಗಿ ವರ್ತನೆಯಾಯಿತು. ಇತಿ ಹೀಗೆ ಉಕ್ತ ಹೇಳಲ್ಪಟ್ಟ ಸಾ ಆ ಬಾಲಕನು ನ್ಯಾವೇದಯತ್ ಎಲ್ಲವನ್ನೂ ಅರುಹಿದನು. ಅನುವಾದ: ಅವನು ಸತ್ತ ಹಾವನ್ನು ಪಕ್ಕಕ್ಕೆ ಎಸೆದು ತನ್ನ ಮಗನನ್ನು ಕುರಿತು ಅವನ ಅಳುವಿನ ಕಾರಣವೇನೆಂದು, ಯಾರಾದರೂ ಅವನಿಗೆ ತೊಂದರೆ ಉಂಟು ಮಾಡಿದರೆ ಎಂದು ಕೇಳಿದನು. ಆಗ ಮಗನು ಏನು ನಡೆಯಿತು ಎಂಬುದನ್ನು ತನ್ನ ತಂದೆಗೆ ವಿವರಿಸಿದನು. ಭಾವಾರ್ಥ: ತಂದೆಯು ತನ್ನ ಕೊರಳಲ್ಲಿದ್ದ ಸತ್ತ ಹಾವಿನ ಬಗ್ಗೆ ವಿಶೇಷ ಗಮನವನ್ನೇನೂ ಕೊಡಲಿಲ್ಲ. ಸುಮ್ಮನೆ ಅದನ್ನು ತೆಗೆದು ದೂರಕ್ಕೆಸೆದನು. ವಾಸ್ತವವಾಗಿ ಪರೀಕ್ಷಿತ ಮಹಾರಾಜ ಮಾಡಿದುದರಲ್ಲಿ ಅಂತಹ ಮಹಾಪರಾಧವೇನೂ ಇರಲಿಲ್ಲ. ಆದರೆ ಋಷಿಯ ಮೂರ್ಖ ಮಗನು ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದನು ಮತ್ತು ಕಲಿಯ ಪ್ರಭಾವದಿಂದ ರಾಜನನ್ನು ಶಪಿಸಿ ಸುಖಮಯವಾದ ಚರಿತ್ರೆಯ ಆ ಅಧ್ಯಾಯಕ್ಕೆ ಮುಕ್ತಾಯ ಹಾಡಿದನು. ಶ್ಲೋಕ 41. ನಿಶಮ್ಯ ಶಬ್ದಾಮತದರ್ಹ ನರೇಂದ್ರಂ ಸಾ ಬ್ರಾಹ್ಮಣೋ ನಾತ್ಮಜಂ ಜಮಭ್ಯನಂದತ್. ಅಹೋ ಬತಾಂ ಹೋ ಮಹದದ್ಯತೆ ಕೃತ ಮಲ್ಪೀಯಸಿ ದ್ರೋಹ ಉರುರ್ದಮೋ ರುದ್ರುತಾಂ. ನಿಶಮ್ಯ ಕೇಳಿ, ಶಪ್ತಂ ಶಪಿಸಿದ್ದನ್ನು, ಆತತ್ ಅರ್ಹಂ ನಿಂದಾರ್ಹನಲ್ಲದ, ನರ ಇಂದ್ರಂ ಮಾನವೋತ್ತಮನಾದ ರಾಜನನ್ನು, ಸಹ ಆ ಬ್ರಾಹ್ಮಣ ಋಷಿಯು, ನ ಇಲ್ಲ, ಆತ್ಮಜಂ ತನ್ನ ಮಗನನ್ನು, ಅಭಿನಂದಿಸಿದನು. ಅಹೋ ಅಯ್ಯೋ, ಬತ ದುಃಖಕರ, ಅಹಂ ಅಮಹ ಪಾಪಗಳು, ಮಹತ್ ದೊಡ್ಡ, ಆದ್ಯ ಈ ದಿನ, ತೇ ನಿನ್ನಿಂದ, ಕೃತ ಮಾಡಲ್ಪಟ್ಟಿತು, ಅಲ್ಪೀಯಸಿ ಕ್ಷುದ್ರವಾದ, ದ್ರೋಹೆ ಅಪರಾಧಕ್ಕೆ, ಉರುಹು ಬಹುದೊಡ್ಡದಾದ, ಧಮ ಶಿಕ್ಷೆಯು, ಧೃತಃ ವಿಧಿಸಲ್ಪಟ್ಟಿತು. ಅನುವಾದ: ಸಕಲ ಮಾನವರಲ್ಲಿ ಶ್ರೇಷ್ಠನಾಗಿದ್ದ ಆ ರಾಜನು ಶಿಕ್ಷಾರ್ಹನಲ್ಲವಾಗಿದ್ದರೂ ತನ್ನ ಮಗನಿಂದ ಶಪಿತನಾದನು ಎಂಬುದನ್ನು ತಂದೆಯು ತನ್ನ ಕುಮಾರನಿಂದ ಕೇಳಿದನು. ಋಷಿಯು ಮಗನನ್ನು ಅಭಿನಂದಿಸಲಿಲ್ಲ. ಬದಲಾಗಿ ಹೀಗೆ ಹೇಳುತ್ತಾ ಪಶ್ಚಾತ್ತಾಪ ಪಡತೊಡಗಿದನು. ಅಯ್ಯೋ, ಎಂತಹ ಪಾಪ ಕಾರ್ಯವು ನನ್ನ ಮಗನಿಂದ ನಡೆಯಿತಲ್ಲ! ಕ್ಷುಲ್ಲಕವಾದ ತಪ್ಪಿಗಾಗಿ ರಾಜನಿಗೆ ಬಹುದೊಡ್ಡ ಶಿಕ್ಷೆಯನ್ನು ನೀಡಲಾಗಿದೆ. ಭಾವಾರ್ಥ: ಮನುಷ್ಯ ಜೀವಿಗಳಲ್ಲೆಲ್ಲ ರಾಜನು ಶ್ರೇಷ್ಠನಾದವನು. ಅವನು ದೇವರ ಪ್ರತಿನಿಧಿ. ಯಾವುದೇ ಕಾರ್ಯಕ್ಕಾಗಿಯೂ ಅವನನ್ನು ಶಿಕ್ಷಿಸುವಂತಿಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ರಾಜನು ಯಾವುದೇ ತಪ್ಪನ್ನು ಮಾಡಲು ಸಾಧ್ಯವಿಲ್ಲ. ಬ್ರಾಹ್ಮಣನೊಬ್ಬನ ಅಪರಾಧಿ ಪುತ್ರನಿಗೆ ರಾಜನು ಗಲ್ಲು ಶಿಕ್ಷೆಯನ್ನು ಬೇಕಾದರೂ ವಿಧಿಸಬಹುದು. ಹಾಗೆ ವಿಧಿಸಿದಾಗಲೂ ಬ್ರಹ್ಮಹತ್ಯೆಯ ಪಾಪಕ್ಕೆ ಅವನು ಪಾತ್ರನಾಗುವುದಿಲ್ಲ. ಒಂದು ವೇಳೆ ರಾಜನು ಯಾವುದಾದರೂ ತಪ್ಪನ್ನು ಮಾಡಿದಾಗಲೂ ಅವನು ಶಿಕ್ಷಾರ್ಹನಾಗುವುದಿಲ್ಲ. ತಪ್ಪು ಚಿಕಿತ್ಸೆಯಿಂದ ಒಬ್ಬ ವೈದ್ಯನು ರೋಗಿಯ ಸಾವಿಗೆ ಕಾರಣನಾದರೂ ಅವನನ್ನು ಕೊಲೆಗಾರನೆಂದು ತೀರ್ಮಾನಿಸಿ ಮರಣದಂಡನೆ ನೀಡಲಾಗುವುದಿಲ್ಲ. ಹೀಗಿರುವಾಗ ಪರೀಕ್ಷಿತ ಮಹಾರಾಜನಂತಹ ಸಜ್ಜನನೂ ಪುಣ್ಯವಂತನೂ ಆದ ದೊರೆಯ ಬಗ್ಗೆ ಹೇಳುವುದೇನು? ವೈದಿಕ ಜೀವನ ರೀತಿಯಲ್ಲಿ ರಾಜನೊಬ್ಬನು ರಾಜನಾಗಿ ರಾಜ್ಯಭಾರ ನಿರ್ವಹಿಸುತ್ತಿದ್ದರೂ ಆತನಿಗೆ ರಾಜರ್ಷಿಯಾಗಲು ಅಥವಾ ಮಹಾಸಂತನಾಗಲು ಅಗತ್ಯವಾದ ಶಿಕ್ಷಣವನ್ನು ನೀಡಲಾಗುತ್ತದೆ. ಪ್ರಜೆಗಳು ಒಳ್ಳೆಯ ಆಡಳಿತದ ಕಾರಣ ಶಾಂತಿ ಮತ್ತು ನಿರ್ಭಯತೆಯಿಂದ ಜೀವಿಸಲು ರಾಜನೇ ಕಾರಣ. ರಾಜರ್ಷಿಗಳು ತಮ್ಮ ರಾಜ್ಯಭಾರವನ್ನು ಎಷ್ಟು ಚೆನ್ನಾಗಿ ಮತ್ತು ಶುದ್ಧವಾಗಿ ನಡೆಸುವರೆಂದರೆ ಅವರ ಪ್ರಜೆಗಳು ಅವರನ್ನು ಸಾಕ್ಷಾತ್ ದೇವರೆಂದೇ ಗೌರವಿಸುವರು. ವೇದಗಳಲ್ಲೇ ಇದನ್ನು ಬೋಧಿಸಲಾಗಿದೆ. ರಾಜನನ್ನು ನರೇಂದ್ರ ಅಥವಾ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದವನು ಎಂದು ಭಾವಿಸಲಾಗುತ್ತದೆ. ಹೀಗಿರುವಾಗ ಪರೀಕ್ಷಿತ ಮಹಾರಾಜನಂತಹ ದೊರೆಯನ್ನು ಮದಾಂಧನಾದ ಬ್ರಾಹ್ಮಣ ಕುಮಾರನೊಬ್ಬನು ಅರ್ಹ ತೇಜಸ್ಸನ್ನು ಹೊಂದಿದ ಮಾತ್ರಕ್ಕೆ ಶಿಕ್ಷೆಗೆ ಒಳಪಡಿಸಲು ಹೇಗೆ ತಾನೇ ಸಾಧ್ಯ? ಶಮೀಕ ಋಷಿಯಾದರೂ ಒಬ್ಬ ಅನುಭವಿ ಮತ್ತು ಸದ್ಬ್ರಾಹ್ಮಣ. ಆದ್ದರಿಂದ ಅವನು ತನ್ನ ಮೂರ್ಖ ಮಗನ ಕಾರ್ಯವನ್ನು ಅನುಮೋದಿಸಲಿಲ್ಲ.
ಅವನ ಕಾರ್ಯಕ್ಕಾಗಿ ವಿಷಾದಿಸತೊಡಗಿದನು. ಸಾಮಾನ್ಯ ನಿಯಮದ ಪ್ರಕಾರ ರಾಜನು ಶಾಪಾತೀತನು. ಆಗಿರುವಾಗ ಪರೀಕ್ಷಿತ ಮಹಾರಾಜನಂತಹ ಒಳ್ಳೆಯ ದೊರೆಯ ಬಗ್ಗೆ ಹೇಳುವುದೇನು? ರಾಜನ ತಪ್ಪು ತುಂಬಾ ಕ್ಷುಲ್ಲಕವಾದದ್ದಾಗಿತ್ತು. ಅವನಿಗೆ ಮರಣ ಒದಗುವಂತೆ ಶಪಿಸುವುದು ಖಂಡಿತವಾಗಿ ಶೃಂಗಿಯು ಮಾಡಿದ ಮಹಾಪಾಪ ಕಾರ್ಯವಾಗಿತ್ತು. ಆದುದರಿಂದಲೇ ಶಮೀಕ ಋಷಿಯು ಇಡೀ ಘಟನೆಯ ಬಗ್ಗೆ ವಿಷಾದಿಸಿದನು. ಶ್ಲೋಕ 42. ನವೈನೃಭೀನರದೇವಂ ಪರಾಖ್ಯಂ ಸಮ್ಮಾಹತು ಮಹರ್ಷ್ಯ ವಿಪಕ್ವ ಬುದ್ಧೇ ಯತ್ತೇಜಸಾ ದುರ್ವಿಶೇಷೇಣ ಗುಪ್ತ ವಿಂದಂತಿ ಭದ್ರಾಣ್ಯ ಕುತೋ ಭಯ ಪ್ರಜಾ. ಕೂಡದು. ವೈ ನಿಜಕ್ಕೂ, ನೃಭಿ ಯಾವನೇ ಮನುಷ್ಯನಿಂದ, ನರದೇವಂ ಮಾನವ ದೇವನಾದ ರಾಜನನ್ನು, ಪರ ಆಖ್ಯಂ ಅಲೌಕಿಕನನ್ನು, ಮಾತುಂ ಸಮನಾಗಿ ಪರಿಭಾವಿಸಲು ಅರ್ಹಸಿ ಶಕ್ತಿಯಿಂದ ಅರ್ಹನಾಗಿದ್ದೀಯೇ. ಅಪಕ್ವವಾದ ಬುದ್ಧಿಯುಳ್ಳವನೇ. ಯಾರ ತೇಜಸ ಶಕ್ತಿಯಿಂದ ದುರ್ವಿಷಹೇಣ ಸಹಿಸಲು ಅಸಾಧ್ಯವಾದ ಗುಪ್ತ ರಕ್ಷಿತರಾದ ವಿಂದಂತಿ ಪಡೆಯುತ್ತಾರೆ ಭದ್ರಾಣಿ ಸಕಲ ಸಮೃದ್ಧಿಯನ್ನು ಆಕುತಃ ಭಯ ಸಂಪೂರ್ಣವಾಗಿ ರಕ್ಷಿತರಾದ ಭಯವಿಲ್ಲದ ಪ್ರಜೆಗಳು. ಅನುವಾದ. ಎಲೈ ಪುತ್ರನೇ, ನಿನ್ನ ಬುದ್ಧಿಯು ಅಪ್ರಬುದ್ಧವಾದುದು. ಆದುದರಿಂದಲೇ ನಿನಗೆ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದ ದೇವೋತ್ತಮ ಪುರುಷನಿಗೆ ಸಮಾನನಾದ ರಾಜನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಅವನಿಗೆ ಸಮಾನ ಎಂಬಂತೆ ರಾಜನನ್ನು ಕಾಣತಕ್ಕದ್ದಲ್ಲ. ರಾಜನ ಅಪಾರ ತೇಜಸ್ಸಿನಿಂದ ರಕ್ಷಿತರಾಗಿ ರಾಜ್ಯದ ಪ್ರಜೆಗಳು ಸಂಪದ್ಭರಿತರಾಗಿ ಜೀವಿಸುತ್ತಾರೆ. ಶ್ಲೋಕ 43. ಅಲಕ್ಷ್ಯಮಾಣೇ ನರದೇವ ನಾಮ್ನಿ ರಥಾಂಗ ಪಾಣಾವಯಮಂಗಲೋಕ ತದಾ ಹಿ ಚೌರಾ ಪ್ರಚುರೋ ವಿನಂಕ್ಷ್ಯ ತ್ವರಕ್ಷ್ಯಮಾಣೋ ವಿವರುತವತ್ ಕ್ಷಣಾತ್. ಅಲಕ್ಷ್ಯಮಾಣೆ ಅಳಿಸಿ ಹಾಕಲ್ಪಟ್ಟ, ನರದೇವ ರಾಜಪ್ರಭುತ್ವದ, ನಾಮ್ನಿ ಹೆಸರಿನ, ರಥ ಅಂಗ ಪಾಣವ್ ಭಗವಂತನ ಪ್ರತಿನಿಧಿಯು, ಆಯಂ ಈ ಅಂಗ ನನ್ನ ಬಾಲಕನೇ, ಲೋಕ ಈ ಪ್ರಪಂಚವು, ತದಾಹಿ ಕೂಡಲೇ, ಚೌರ ಕಳ್ಳರಿಂದ, ಪ್ರಚುರ ಅಧಿಕವಾಗುವ, ವಿನಂಕ್ಷ್ಯಂತಿ ನಾಶವಾಗುತ್ತದೆ, ಅರಕ್ಷ್ಯಮಾಣ ರಕ್ಷಿಸಲ್ಪಡದ, ಅವಿವರುಥವತ್ ಕುರಿ ಮಂದೆಯಂತೆ, ಕ್ಷಣಾತ್ ತತ್ಕ್ಷಣವೇ. ಅನುವಾದ. ನನ್ನ ಪ್ರಿಯ ಪುತ್ರನೇ, ರಾಜರು ರಥಚಕ್ರಧಾರಿಯಾದ ಭಗವಂತನನ್ನು ಪ್ರತಿನಿಧಿಸುತ್ತಾರೆ. ರಾಜ ಪದ್ಧತಿಯು ನಾಶವಾದಾಗ ಇಡೀ ಜಗತ್ತು ಕಳ್ಳಕಾಕರಿಂದ ತುಂಬಿ ಹೋಗುತ್ತದೆ. ಆ ಕಳ್ಳಕಾಕರು ಚದುರಿದ ಕುರಿಗಳಂತಿರುವ ಅರಕ್ಷಿತ ಪ್ರಜೆಗಳನ್ನು ಒಮ್ಮೆಗೆ ನಾಶ ಮಾಡುತ್ತಾರೆ. ಭಾವಾರ್ಥ. ಶ್ರೀಮದ್ ಭಾಗವತದ ಪ್ರಕಾರ ರಾಜಪದ್ಧತಿಯು ಪರಮ ಪ್ರಭುವಾದ ದೇವೋತ್ತಮ ಪರಮಪುರುಷನನ್ನು ಪ್ರತಿನಿಧಿಸುತ್ತದೆ. ರಾಜನು ದೇವೋತ್ತಮ ಪರಮಪುರುಷನ ಪ್ರತಿನಿಧಿ ಎಂದು ಹೇಳಲು ಕಾರಣವೆಂದರೆ, ಜೀವಿಗಳ ರಕ್ಷಣೆಗಾಗಿ ರಾಜನು ದೇವರ ಗುಣಗಳನ್ನು ಪಡೆಯುವಂತೆ ತರಬೇತಿ ನೀಡಲಾಗುತ್ತದೆ. ಭಗವಂತನ ನಿಜವಾದ ಪ್ರತಿನಿಧಿಯಾದ ಯುಧಿಷ್ಠಿರ ಮಹಾರಾಜನನ್ನು ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಲು ಭಗವಂತನು ಕುರುಕ್ಷೇತ್ರ ಯುದ್ಧವನ್ನು ಯೋಜಿಸಿದ್ದ. ಉತ್ತಮ ಸಂಸ್ಕಾರ ಹೊಂದಿದ, ಭಕ್ತಿ ಸೇವೆಯಿಂದ ಮತ್ತು ವೀರಭಾವದಿಂದ ಚೆನ್ನಾಗಿ ತರಬೇತಿ ಪಡೆದ ಆದರ್ಶ ರಾಜನು ಪರಿಪೂರ್ಣನಾದ ರಾಜನಾಗಿರುತ್ತಾನೆ. ಅಂತಹ ಏಕಾಧಿಕಾರಿ ಪ್ರಭುತ್ವವು ತರಬೇತಿ ಮತ್ತು ಜವಾಬ್ದಾರಿ ಇಲ್ಲದ ಪ್ರಜಾಪ್ರಭುತ್ವ ಎಂದು ಕರೆಯಲಾಗುವ ಪದ್ಧತಿಗಿಂತ ಎಷ್ಟೋ ಉತ್ತಮ. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಕಳ್ಳರು ಮತ್ತು ದುಷ್ಟರು ವಂಚನೆಯ ಮೂಲಕ ಬಹುಮತ ಗಳಿಸಿ ಆಯ್ಕೆಯಾಗ ಬಯಸುತ್ತಾರೆ. ಹಾಗೆ ಆಯ್ಕೆಯಾದ ದುಷ್ಟರು ಮತ್ತು ಕಳ್ಳರು ಜನಸಮುದಾಯವನ್ನು ನಾಶ ಮಾಡುತ್ತಾರೆ. ನೂರಾರು ಜನ ಕುಹಕಿ ಮಂತ್ರಿಗಳಿಂದ ತರಬೇತಿ ಪಡೆದ ಒಬ್ಬ ರಾಜನು ಎಷ್ಟೋ ಪಾಲು ಉತ್ತಮ. ನೂರಾರು ಜನ ಕುಹಕಿ ಮಂತ್ರಿಗಳಿಗಿಂತ ತರಬೇತಿ ಪಡೆದ ಒಬ್ಬ ರಾಜನು ಎಷ್ಟೋ ಪಾಲು ಉತ್ತಮ.
ಪರೀಕ್ಷಿತ ಮಹಾರಾಜನಂತಹ ಏಕಾಧಿಕಾರಿ ವ್ಯವಸ್ಥೆಯ ದೊರೆಯನ್ನು ತೆಗೆದುಹಾಕುವುದರಿಂದ ಅಪಾರ ಜನಸ್ತೋಮವು ಕಲಿಯುಗದ ಆಕ್ರಮಣಕ್ಕೆ ಗುರಿಯಾಗುವುದು ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಬಹಿರಂಗವಾಗಿ ಪ್ರಚಾರಗೊಳ್ಳುವ ಪ್ರಜಾಪ್ರಭುತ್ವದಿಂದ ಪ್ರಜೆಗಳು ಎಂದಿಗೂ ಸುಖಿಗಳಾಗುವುದಿಲ್ಲ. ರಾಜರಹಿತ ಆಡಳಿತದ ಅಂತಹ ಪರಿಣಾಮವನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಶ್ಲೋಕ 44. ತದದ್ಯೇನ ಪಾಪಮುಪೈತ್ಯನನ್ವಯಂ ಯನ್ನಷ್ಟನಾಥಸ್ಯ ವರ್ಷೋ ವಿರಲುಂಪಕಾತ್ ಪರಸ್ಪರಂ ಜ್ಞಂತಿ ಶಪಂತಿ ರುಜಂತೆ ಪಶೂನ್ ಸ್ತ್ರೀಯೋರ್ತಾನ್ ಪುರುದಸ್ಯ ಜನಾಂ. ತತ್ ಈ ಕಾರಣಕ್ಕಾಗಿ ಆದ್ಯ ಈ ದಿನದಿಂದ ನಮ್ಮ ಮೇಲೆ ಪಾಪದ ಪ್ರತಿಕ್ರಿಯೆಯು ಉಪೈತಿ ಆಕ್ರಮಿಸುತ್ತದೆ, ಅನನ್ವಯಂ ವಿಕ್ಷುಬ್ಧ ಸ್ಥಿತಿಯು, ಯತ್ ಏಕೆಂದರೆ ನಶಿಸಿದ ನಾಥಸ್ಯ ರಾಜನ ವಸು ಐಶ್ವರ್ಯದ ವಿಲುಂಪಕಾತ್ ಲೂಟಿ ಮಾಡುವವರಿಂದ ಪರಸ್ಪರಂ ಒಬ್ಬರನ್ನೊಬ್ಬರು ಜ್ಞಂತಿ ಕೊಲ್ಲುವರು, ಶಪಂತಿ ಹಿಂಸಿಸುವರು, ರುಂಜತೆ ಕದಿಯುವವರು, ಪಶೂನ್ ಪ್ರಾಣಿಗಳನ್ನು, ಸ್ತ್ರೀಯ ಹೆಂಗಸರನ್ನು, ಅರ್ಥಾನ್ ಸಂಪತ್ತನ್ನು, ಪುರು ಹೆಚ್ಚಾಗಿ, ದಸ್ಯವ ಕಳ್ಳರಾದ ಜನ ಸಮುದಾಯದವರು. ಅನುವಾದ: ರಾಜ ಪದ್ಧತಿಯನ್ನು ರದ್ದುಗೊಳಿಸಿದ ಕಾರಣ ಕಳ್ಳಕಾಕರು ಜನರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾರೆ. ಆಗ ದೊಡ್ಡ ಸಾಮಾಜಿಕ ಗ್ಲಾನಿ ಉಂಟಾಗುತ್ತದೆ. ಜನರು ಕೊಲೆಯಾಗುತ್ತಾರೆ, ಹಲ್ಲೆಗೆ ಒಳಗಾಗುತ್ತಾರೆ, ಪಶುಗಳು ಮತ್ತು ಸ್ತ್ರೀಯರನ್ನು ಅಪಹರಿಸಲಾಗುತ್ತದೆ. ಈ ಎಲ್ಲ ಪಾಪಗಳಿಗೆ ನಾವು ಹೊಣೆಗಾರರಾಗುತ್ತೇವೆ. ಭಾವಾರ್ಥ: ಈ ಶ್ಲೋಕದಲ್ಲಿ ನಾವು ಎಂಬ ಪದವು ಬಹಳ ಮಹತ್ವದ್ದು. ರಾಜ ಪದ್ಧತಿಯ ಆಡಳಿತವನ್ನು ನಾಶಪಡಿಸಿ ಪ್ರಜೆಗಳ ಸಂಪತ್ತನ್ನು ಸಾಮಾನ್ಯವಾಗಿ ಲೂಟಿ ಮಾಡುವಂತಹ ಪ್ರಜಾಪ್ರತಿನಿಧಿ ಎಂದು ಹೇಳಿಕೊಳ್ಳುವವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬ್ರಾಹ್ಮಣ ಸಮಾಜವೇ ಹೊಣೆ ಎಂದು ಆ ಋಷಿಯು ಸರಿಯಾಗಿಯೇ ಹೇಳಿದ್ದಾನೆ. ಪ್ರಜಾಪ್ರತಿನಿಧಿಗಳೆಂದು ಹೇಳಿಕೊಳ್ಳುವವರು ಪ್ರಜೆಗಳ ಏಳಿಗೆಯ ಹೊಣೆಯನ್ನು ವಹಿಸಿಕೊಳ್ಳದೆ ಆಡಳಿತ ಯಂತ್ರವನ್ನು ಮಾತ್ರ ಕೈವಶ ಮಾಡಿಕೊಳ್ಳುತ್ತಾರೆ. ಪ್ರತಿಯೊಬ್ಬನು ಸ್ವಾರ್ಥ ಸಾಧನೆಗಾಗಿ ಅಧಿಕಾರ ಸ್ಥಾನವನ್ನು ವಶಪಡಿಸಿಕೊಳ್ಳುತ್ತಾನೆ. ಹೀಗೆ ಪ್ರಜೆಗಳ ಮೇಲೆ ತೆರಿಗೆಯ ಭಾರ ಹೊರಿಸಲು ಒಬ್ಬ ರಾಜನ ಬದಲು ಅನೇಕ ಹೊಣೆಗೇಡಿ ರಾಜರು ಪ್ರವರ್ಧಮಾನಕ್ಕೆ ಬರುತ್ತಾರೆ. ಒಳ್ಳೆಯ ರಾಜ ಪದ್ಧತಿಯ ಗೈರು ಹಾಜರಿಯಲ್ಲಿ ಸಂಪತ್ತು, ಪಶು ಮತ್ತು ಸ್ತ್ರೀಯರು ಅಪಹೃತರಾಗಿ ಪ್ರತಿಯೊಬ್ಬನು ಮತ್ತೊಬ್ಬನ ಕ್ಷೋಭೆಗೆ ಕಾರಣನಾಗುತ್ತಾನೆ ಎಂಬ ಬಗ್ಗೆ ಇಲ್ಲಿ ಮುನ್ಸೂಚನೆ ನೀಡಲಾಗಿದೆ. ಶ್ಲೋಕ 45. ತದಾರ್ಯ ಧರ್ಮ ಪ್ರವಿಲೀಯತೆ ನೃಣಾಂ ವರ್ಣಾಶ್ರಮಚಾರಯುತಸ್ತ್ರಯೀಮಯ ತಥೋರ್ಥ ಕಾಮಾಭಿನಿವೇಶಿತಾತ್ಮನಾಂ ಶುನಾಂ ಕಪೀನಾಮಿವ ವರ್ಣಸಂಕರ. ತದಾ ಆಗ ಆರ್ಯ ಪ್ರಗತಿಪರ ನಾಗರಿಕತೆಯ ಧರ್ಮ ಅನುಷ್ಠಾನವು ಪ್ರವಲೀಯತೆ ವ್ಯವಸ್ಥಿತವಾಗಿ ನಾಶವಾಗುತ್ತದೆ. ನೃಣಾಂ ಮನುಷ್ಯರ, ವರ್ಣ ಪದ್ಧತಿ, ಆಶ್ರಮ ಪದ್ಧತಿ, ಆಚಾರ ಯುತಃ ಉತ್ತಮ ವಿಧಾನದಿಂದ ಕೂಡಿದ, ತ್ರಯೀಮಯ ವೇದೋಕ್ತ ನಿಯಮಗಳಿಗೆ ಅನುಗುಣವಾದ, ತತಃ ಅನಂತರ, ಅರ್ಥ ಆರ್ಥಿಕ ಅಭಿವೃದ್ಧಿ, ಕಾಮ ಅಭಿನಿವೇಶಿತ ಇಂದ್ರಿಯ ತೃಪ್ತಿಗಳಲ್ಲಿ ಪೂರ್ಣವಾಗಿ ಮಗ್ನರಾದ, ಆತ್ಮಾನಾಂ ಮನುಷ್ಯರ, ಶುನಾಂ ನಾಯಿಗಳ, ಕಪೀನಾಂ ಮಂಗಗಳ, ಇವ ಹಾಗೆ ವರ್ಣಸಂಕರ ಅನಪೇಕ್ಷಿತ ಜನಸಂಖ್ಯೆಯು. ಅನುವಾದ: ಅಂತಹ ಸಮಯದಲ್ಲಿ ವರ್ಣ ಮತ್ತು ಆಶ್ರಮಗಳ ಗುಣಾತ್ಮಕ ಧರ್ಮ ಮತ್ತು ವೇದಾಜ್ಞೆಗಳ ಪ್ರಗತಿಪರ ನಾಗರಿಕತೆಯ ಮಾರ್ಗದಿಂದ ಜನಸಾಮಾನ್ಯರು ಕ್ರಮಕ್ರಮವಾಗಿ ವ್ಯವಸ್ಥಿತವಾಗಿ ಪತನ ಹೊಂದುತ್ತಾರೆ ಮತ್ತು ಇಂದ್ರಿಯ ತುಷ್ಟಿಗಾಗಿ ಆರ್ಥಿಕ ಅಭಿವೃದ್ಧಿಯ ಕಡೆ ಹೆಚ್ಚಾಗಿ ಆಕರ್ಷಿತರಾಗುತ್ತಾರೆ. ಇದರ ಪರಿಣಾಮವಾಗಿ ನಾಯಿ ಮತ್ತು ಕಪಿಗಳಂತಹ ಅನಪೇಕ್ಷಿತ ಜನಸಂಖ್ಯೆ ಬೆಳೆಯುತ್ತದೆ. ಭಾವಾರ್ಥ:
ರಾಜ ಪದ್ಧತಿಯು ಇಲ್ಲವಾದಾಗ ಮಾನವ ಸಂತಾನವು ನಾಯಿ ಕೋತಿಗಳಂತೆ ಅನಪೇಕ್ಷಿತ ಸಂತಾನವಾಗುವುದು ಎಂಬುದು ಇಲ್ಲಿ ಮುನ್ಸೂಚಿತವಾಗಿದೆ. ಕೋತಿಗಳು ಅತಿಕಾಮಿಗಳು, ನಾಯಿಗಳಿಗೋ ಲೈಂಗಿಕ ಕ್ರಿಯೆಯಲ್ಲಿ ಲಜ್ಜೆಯೇ ಇಲ್ಲ. ಆದುದರಿಂದ ಅನೈತಿಕ ಸಂಬಂಧಗಳಿಂದ ಹುಟ್ಟಿದ ಜನಸಾಮಾನ್ಯರು ವ್ಯವಸ್ಥಿತವಾಗಿ ಸದಾಚಾರದ ವೈದಿಕ ಪದ್ಧತಿಯಿಂದ ಮತ್ತು ವರ್ಣಾಶ್ರಮದ ಗುಣಾತ್ಮಕ ಧರ್ಮದಿಂದ ದೂರ ಸರಿಯುತ್ತಾರೆ. ವೈದಿಕ ಜೀವನ ಪದ್ಧತಿಯು ಆರ್ಯರ ನಾಗರಿಕತೆಯ ಪ್ರಗತಿಪರ ಮುನ್ನಡೆಯೇ ಆಗಿದೆ. ವೈದಿಕ ನಾಗರಿಕತೆಯಲ್ಲಿ ಆರ್ಯರು ಪ್ರಗತಿಪರರಾಗಿದ್ದಾರೆ. ವೈದಿಕ ನಾಗರಿಕತೆಯ ಗುರಿ ಎಲ್ಲಿ ಹುಟ್ಟು, ಸಾವು, ಮುಪ್ಪು ಮತ್ತು ವ್ಯಾಧಿಗಳು ಇಲ್ಲವೋ ಅಂತಹ ಭಗವದ್ಧಾಮಕ್ಕೆ ಹಿಂದಿರುಗುವುದು. ವೇದಗಳು ಪ್ರತಿಯೊಬ್ಬನನ್ನು ಭೌತಿಕ ಪ್ರಪಂಚದ ಅಂಧಕಾರದಲ್ಲಿ ಉಳಿಸದೆ ಭೌತಿಕ ಆಕಾಶದ ಆಚೆ ಆಧ್ಯಾತ್ಮ ಸಾಮ್ರಾಜ್ಯದ ಪ್ರಕಾಶದ ಕಡೆಗೆ ನಿರ್ದೇಶಿಸುತ್ತವೆ. ಭಗವಂತನ ಮತ್ತು ಅವನ ಪ್ರತಿನಿಧಿಗಳಾದ ಮಹರ್ಷಿಗಳಿಂದ ಗುಣಾತ್ಮಕವಾದ ವರ್ಣಾಶ್ರಮವು ವೈಜ್ಞಾನಿಕವಾಗಿ ನಿಯೋಜಿತವಾಗಿದೆ. ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡು ವಿಷಯಗಳಲ್ಲೂ ಪರಿಪೂರ್ಣವಾದ ಜೀವನ ಪದ್ಧತಿಯು ಎಲ್ಲ ರೀತಿಯ ಬೋಧನೆಯನ್ನು ನೀಡುತ್ತದೆ. ವೈದಿಕ ಜೀವನ ಪದ್ಧತಿಯು ನರನನ್ನ ವಾನರ ಮತ್ತು ನಾಯಿಯಾಗುವುದಕ್ಕೆ ಬಿಡುವುದಿಲ್ಲ. ಇಂದ್ರಿಯ ತುಷ್ಟಿಯ ಮತ್ತು ಆರ್ಥಿಕ ಅಭಿವೃದ್ಧಿಯ ತುಚ್ಛ ನಾಗರಿಕತೆಯು ದೈವಹೀನ ಅಥವಾ ರಾಜಹೀನವಾದ ಆಡಳಿತ ವ್ಯವಸ್ಥೆಯಾಗಿದೆ. ಅದು ಜನರಿಂದ ಮತ್ತು ಜನರಿಗಾಗಿ ಎಂಬ ಆಡಳಿತ ಪದ್ಧತಿಯ ಉಪ ಉತ್ಪನ್ನವಾಗಿದೆ. ಆದುದರಿಂದ ಜನರು ತಾವೇ ಆಯ್ಕೆ ಮಾಡಿಕೊಂಡ ಅನರ್ಹ ಆಡಳಿತ ವ್ಯವಸ್ಥೆಯ ಬಗ್ಗೆ ಅಸಹನೆ ಹೊಂದುವುದರಲ್ಲಿ ಅರ್ಥವಿಲ್ಲ. ಶ್ಲೋಕ 46. ಧರ್ಮಪಾಲೋ ನರಪತಿ ಸತು ಸಾಮ್ರಾಟ್ ಬೃಹಚ್ರವ ಸಾಕ್ಷಾನ್ ಮಹಾಭಾಗವತೋ ರಾಜರ್ಷಿರ್ಹಾಯ ಮೇಧಯಾಟ್ ಕ್ಷುತ್ರುಟಿಶ್ರಮಯುತೋ ದೀನೋ ನೈವಾಸ್ಮಚಾಪಮರ್ಹತಿ. ಧರ್ಮಪಾಲ ಧರ್ಮರಕ್ಷಕನು, ನರಪತಿ ರಾಜನು ಸಹ ಅವನು, ಆದರೆ ಸಾಮ್ರಾಟ್ ಚಕ್ರವರ್ತಿಯು, ಬೃಹತ್ ಉನ್ನತ, ಶ್ರವ ಕೀರ್ತಿಶಾಲಿಯು, ಸಾಕ್ಷಾತ್ತಾಗಿ ಮಹಾಭಾಗವತ ಪ್ರಥಮ ವರ್ಗದ ಭಗವದ್ಭಕ್ತನು, ರಾಜ ಋಷಿ ರಾಜರಲ್ಲಿ ಋಷಿ ಎನಿಸಿದವನು, ಹಯ ಮೇಧಯಾಟ್ ಅಶ್ವಮೇಧ ಯಾಗಗಳನ್ನು ಮಾಡಿದವನು, ಕ್ಷುತ್ ಹಸಿವು, ತೃಟ್ ಬಾಯಾರಿಕೆಗಳಿಂದ, ಶ್ರಮಯುತ ಆಯಾಸಗೊಂಡ ಮತ್ತು ಬಳಲಿದ, ದೀನ ಅಸಹಾಯಕನು, ನಾ ಎಂದಿಗೂ ಅಲ್ಲ, ಏವ ಹೀಗೆ, ಆಸ್ಮತ್ ನಮ್ಮಿಂದ, ಶಾಪವನ್ನು ಪಡೆಯಲು ಅರ್ಹನಾಗುತ್ತಾನೆ. ಭಾವಾರ್ಥ ಅನುವಾದ. ಪರೀಕ್ಷಿತ ಚಕ್ರವರ್ತಿಯು ಪುಣ್ಯವಂತನಾದ ರಾಜನಾಗಿದ್ದಾನೆ. ಸುವಿಖ್ಯಾತನಾದ ಆತ ದೇವೋತ್ತಮ ಪರಮಪುರುಷನ ಪ್ರಥಮ ಪಂಕ್ತಿಯ ಭಕ್ತನಾಗಿದ್ದಾನೆ. ಅವನು ರಾಜರಲ್ಲಿ ಋಷಿಯಾಗಿದ್ದು ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಅಂತಹ ರಾಜನು ಹಸಿವು ಬಾಯಾರಿಕೆಗಳಿಂದ ಬಳಲಿ ದಣಿದ ಸಂದರ್ಭದಲ್ಲಿ ಶಾಪಾರ್ಹನಾಗುವುದಿಲ್ಲ. ಭಾವಾರ್ಥ. ಕ್ಷತ್ರಿಯನ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ನಿಯಮಗಳನ್ನು ವಿವರಿಸಿದ ಮೇಲೆ ಮತ್ತು ರಾಜನಾದವನು ಯಾವತ್ತೂ ತಪ್ಪು ಮಾಡಲು ಸಾಧ್ಯವಿಲ್ಲವಾಗಿ ಅವನನ್ನು ಶಿಕ್ಷಿಸುವುದು ಉಚಿತವಲ್ಲ ಎಂಬುದನ್ನು ಸ್ಥಾಪಿಸಿದ ಮೇಲೆ ಶಮೀಕ ಋಷಿಯು ಪರೀಕ್ಷಿತ ಚಕ್ರವರ್ತಿಯ ಬಗ್ಗೆಯೇ ಕೆಲವು ಮಾತುಗಳನ್ನು ವಿಶೇಷವಾಗಿ ಹೇಳಲು ಬಯಸಿದನು. ಪರೀಕ್ಷಿತ ಮಹಾರಾಜನ ವಿಶಿಷ್ಟವಾದ ಅರ್ಹತೆಯನ್ನು ಇಲ್ಲಿ ಸಾರರೂಪವಾಗಿ ಹೇಳಲಾಗಿದೆ. ಈ ರಾಜನನ್ನು ಕೇವಲ ಒಬ್ಬ ರಾಜನೆಂದು ಗ್ರಹಿಸಿದಾಗ ಕೂಡ ಅವನು ಕ್ಷತ್ರಿಯರ ಧರ್ಮತತ್ವಗಳನ್ನು ಪಾಲಿಸಿದ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದನು. ಶಾಸ್ತ್ರಗಳಲ್ಲಿ ಎಲ್ಲ ವರ್ಣಾಶ್ರಮಗಳ ಕರ್ತವ್ಯಗಳು ನಮೂದಿತವಾಗಿವೆ. ಭಗವದ್ಗೀತೆಯಲ್ಲಿ 18.43ರಲ್ಲಿ ಹೇಳಿದ ಕ್ಷತ್ರಿಯನ ಎಲ್ಲ ಗುಣಗಳು ಆ ಚಕ್ರವರ್ತಿಯಲ್ಲಿದ್ದವು. ಅವನು ಭಗವಂತನ ಮಹಾಭಕ್ತನೂ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಿಯೂ ಆಗಿದ್ದನು. ಅಂತಹ ರಾಜನನ್ನು ಅವನು ಹಸಿವೆ ಬಾಯಾರಿಕೆಯಿಂದ ದಣಿದು ಬಳಲಿರುವಾಗ ಶಪಿಸುವುದು ಎಷ್ಟು ಮಾತ್ರಕ್ಕೂ ಯುಕ್ತವಾಗಿರಲಿಲ್ಲ. ಪರೀಕ್ಷಿತ ಮಹಾರಾಜನು ಅತ್ಯಂತ ಆಯುಕ್ತವಾಗಿ ಶಪಿತನಾದನು ಎಂಬುದನ್ನು ಶಮೀಕ ಋಷಿಯು ಎಲ್ಲ ದೃಷ್ಟಿಯಿಂದ ಒಪ್ಪಿಕೊಂಡನು.
ಬೇರೆ ಎಲ್ಲ ಬ್ರಾಹ್ಮಣರು ಈ ಪ್ರಸಂಗದಲ್ಲಿ ನೇರವಾಗಿ ಪಾಲುದಾರರಲ್ಲವಾದರೂ ಈ ಬ್ರಾಹ್ಮಣ ಕುಮಾರನ ಬಾಲಿಶ ವರ್ತನೆಯಿಂದ ಪ್ರಪಂಚದ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ಆದುದರಿಂದಲೇ ಬ್ರಾಹ್ಮಣನಾದ ಶಮೀಕ ಋಷಿ ಜಗತ್ತಿನ ಸುವ್ಯವಸ್ಥೆಯ ಕುಸಿತದ ಹೊಣೆಯನ್ನು ತಾನೇ ಹೊತ್ತುಕೊಂಡನು. ಶ್ಲೋಕ 47. ಅಪಾಪೇಷು ಸ್ವಭೃತೇಷು ಬಾಲೇನ ಪಕ್ವಬುದ್ಧಿನ ಪಾಪಂ ಕೃತಂ ತದ್ ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತಿ. ಅಪಾಪೇಷು ಸಂಪೂರ್ಣವಾಗಿ ಸಕಲ ಪಾಪಗಳಿಂದ ರಹಿತನಾದ, ಸ್ವಭೃತ್ಯೇಷು ತನಗೆ ಅಧೀನನಾದ ಹಾಗೂ ರಕ್ಷಿಸಲ್ಪಡಬೇಕಾದವನಲ್ಲಿ, ಬಾಲೇನ ಬಾಲಕನಿಂದ, ಪಕ್ವವಲ್ಲದ ಬುದ್ಧಿಯುಳ್ಳ, ಪಾಪಂ ಪಾಪ ಪೂರ್ಣ ಕ್ರಿಯೆಯು ಕೃತಂ ಮಾಡಲ್ಪಟ್ಟಿತು, ತತ್ ಭಗವಾನ್ ಆದ್ದರಿಂದ ದೇವೋತ್ತಮ ಪುರುಷನು, ಸರ್ವ ಆತ್ಮ ಸರ್ವವ್ಯಾಪಕನಾದ, ಕ್ಷಮಿಸಲು ಅರ್ಹನಾಗಿದ್ದಾನೆ. ಅನುವಾದ: ಸಂಪೂರ್ಣವಾಗಿ ಸಕಲ ಪಾಪಗಳಿಂದ ಮುಕ್ತನಾಗಿದ್ದ, ವಿಧೇಯನಾಗಿ ರಕ್ಷಿತನಾಗಬೇಕಿದ್ದ ವ್ಯಕ್ತಿಯನ್ನು ಶಪಿಸಿ ಮಹಾಪಾಪ ಮಾಡಿದ್ದ ಬುದ್ಧಿಹೀನನಾದ ತನ್ನ ಅಪಕ್ವ ಕುಮಾರನನ್ನು ಕ್ಷಮಿಸಬೇಕೆಂದು ಆ ಋಷಿಯು ಸರ್ವವ್ಯಾಪಿಯಾದ ದೇವೋತ್ತಮ ಪರಮಪುರುಷನನ್ನು ಪ್ರಾರ್ಥಿಸಿಕೊಂಡನು. ಭಾವಾರ್ಥ: ಪಾಪವೇ ಇರಲಿ ಪುಣ್ಯವೇ ಇರಲಿ, ಪ್ರತಿಯೊಬ್ಬನು ತನ್ನ ಕರ್ಮಕ್ಕೆ ತಾನೇ ಹೊಣೆಗಾರ. ಬ್ರಾಹ್ಮಣರಿಂದ ರಕ್ಷಿತನಾಗಲು ಅರ್ಹನಾಗಿದ್ದ ಪರೀಕ್ಷಿತ ಮಹಾರಾಜನನ್ನು ಶಪಿಸಿ ತನ್ನ ಕುಮಾರನು ದೊಡ್ಡ ಪಾಪವನ್ನು ಮಾಡಿದ್ದಾನೆ ಎಂಬುದನ್ನು ಶಮೀಕ ಋಷಿಯು ಕಾಣಬಲ್ಲವನಾಗಿದ್ದನು. ಏಕೆಂದರೆ ಪರೀಕ್ಷಿತನು ಶ್ರೇಷ್ಠ ಭಗವದ್ಭಕ್ತನಾಗಿದ್ದು ಸಂಪೂರ್ಣವಾಗಿ ಸಕಲ ಪಾಪಗಳಿಂದ ಮುಕ್ತನಾಗಿದ್ದ ಪುಣ್ಯವಂತ ರಾಜನಾಗಿದ್ದನು. ಭಗವಂತನ ಭಕ್ತನಿಗೆ ಅಪರಾಧ ಉಂಟು ಮಾಡಿದಾಗ ಅದರ ಪರಿಣಾಮವನ್ನು ನಿವಾರಿಸುವುದು ಬಹಳ ಕಷ್ಟ. ವರ್ಣಾಶ್ರಮ ವ್ಯವಸ್ಥೆಯ ಮೇಲೂ ನೆಲೆಯಲ್ಲಿರುವ ಬ್ರಾಹ್ಮಣರು ತಮಗಿಂತ ಕೆಳಗಿನವರನ್ನು ರಕ್ಷಿಸಲು ಉದ್ದಿಷ್ಟವಾಗಿದ್ದಾರೆಯೇ ವಿನಃ ಶಪಿಸಲಲ್ಲ. ಬ್ರಾಹ್ಮಣನು ರೋಷದಿಂದ ತನ್ನ ಅಧೀನದಲ್ಲಿರುವ ಕ್ಷತ್ರಿಯ ಅಥವಾ ವೈಶ್ಯ ಮುಂತಾದವರನ್ನ ಶಪಿಸಿರುವ ಸಂದರ್ಭಗಳುಂಟು. ಆದರೆ ಪರೀಕ್ಷಿತ ಮಹಾರಾಜನ ಸಂದರ್ಭದಲ್ಲಿ ಈಗಾಗಲೇ ವಿವರಿಸಿರುವಂತೆ ಹಾಗೆ ಶಪಿಸುವುದಕ್ಕೆ ಕಾರಣಗಳೇ ಇರಲಿಲ್ಲ. ಮೂರ್ಖನಾದ ಬಾಲಕನು ತಾನು ಬ್ರಾಹ್ಮಣ ಕುಮಾರನೆಂಬ ಅಹಂಕಾರದಿಂದ ಹಾಗೆ ಮಾಡಿ ಭಗವಂತನ ನಿಯಮಾನುಸಾರ ದಂಡನೆಗೆ ಅರ್ಹನಾದನು. ತನ್ನ ಶುದ್ಧ ಭಕ್ತನನ್ನು ಶಿಕ್ಷೆಗೆ ಗುರಿ ಮಾಡಿದವನನ್ನ ಭಗವಂತನು ಎಂದೂ ಕ್ಷಮಿಸುವುದಿಲ್ಲ. ರಾಜನನ್ನು ಶಪಿಸುವ ಮೂಲಕ ಮೂರ್ಖನಾದ ಶೃಂಗಿಯು ಕೇವಲ ಪಾಪವನ್ನಷ್ಟೇ ಅಲ್ಲ, ಗುರುತರವಾದ ಅಪರಾಧವನ್ನು ಮಾಡಿದ್ದನು. ಇಂತಹ ಪಾಪಪೂರ್ಣ ಕರ್ಮದಿಂದ ತನ್ನ ಮಗನನ್ನು ದೇವೋತ್ತಮ ಪರಮಪುರುಷನು ಮಾತ್ರ ರಕ್ಷಿಸಬಲ್ಲನು ಎಂಬುದನ್ನ ಶಮೀಕ ಋಷಿಯು ತಿಳಿಯಬಲ್ಲವನಾಗಿದ್ದನು. ಆದ ಕಾರಣ ಅವನು ನೇರವಾಗಿ ದೇವೋತ್ತಮ ಪರಮಪುರುಷನನ್ನೇ ಕ್ಷಮೆಗಾಗಿ ಪ್ರಾರ್ಥಿಸಿದನು. ಕಾರಣ, ಬದಲಾಯಿಸಲು ಅಸಾಧ್ಯವಾದ ಕಾರ್ಯವನ್ನು ಮಾಡಲು ಭಗವಂತನೊಬ್ಬನೇ ಸಮರ್ಥನೆಂಬುದು ಅವನಿಗೆ ತಿಳಿದಿತ್ತು. ಸ್ವಲ್ಪವೂ ಬುದ್ಧಿ ಬೆಳೆಯದಿದ್ದ ಮೂರ್ಖ ಬಾಲಕನ ಪರವಾಗಿ ಋಷಿಯು ಭಗವಂತನಲ್ಲಿ ತಾನೇ ಮನವಿ ಸಲ್ಲಿಸಿದನು. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಪರೀಕ್ಷಿತ ಮಹಾರಾಜನು ವಿಷಮ ಪರಿಸ್ಥಿತಿಯೊಂದಕ್ಕೆ ಗುರಿಯಾಗಿ ಲೋಕದ ಬಾಳಿನಿಂದ ಉದ್ಧಾರ ಹೊಂದಬೇಕೆಂಬುದು ಭಗವಂತನ ಇಚ್ಛೆಯಾಗಿತ್ತು ಎಂಬುದಾದರೆ ಈ ದ್ರೋಹ ಕಾರ್ಯಕ್ಕೆ ಬ್ರಾಹ್ಮಣ ಕುಮಾರನನ್ನು ಏಕೆ ಹೊಣೆಗಾರನನ್ನಾಗಿ ಮಾಡಬೇಕು? ಇದಕ್ಕೆ ಉತ್ತರವೆಂದರೆ, ಈ ಅಪರಾಧ ಕಾರ್ಯವನ್ನು ಬಹು ಸುಲಭವಾಗಿ ಕ್ಷಮಿಸಲು ಸಾಧ್ಯವಾಗಬೇಕೆಂದೇ ಬಾಲಕನಿಂದ ಆ ಕ್ರಿಯೆ ನಡೆದು ಕೊನೆಗೆ ತಂದೆಯ ಪ್ರಾರ್ಥನೆಯನ್ನು ಅಂಗೀಕರಿಸಲಾಯಿತು. ಹಾಗಾದರೆ ಇದೇ ಬ್ರಾಹ್ಮಣ ವರ್ಣವು ಜಗತ್ತಿನ ವ್ಯವಹಾರದಲ್ಲಿ ಕಲಿಗೆ ಅವಕಾಶ ನೀಡಿದ್ದಕ್ಕಾಗಿ ಏಕೆ ಜವಾಬ್ದಾರಿ ಹೊರಬೇಕಾಯಿತು ಎಂಬ ಪ್ರಶ್ನೆ ಹುಟ್ಟುವುದಾದಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ವರಾಹ ಪುರಾಣದಲ್ಲಿ ನೀಡಲಾಗಿದೆ. ದೇವೋತ್ತಮ ಪರಮಪುರುಷನಿಗೆ ಶತ್ರುಗಳಾಗಿ ವರ್ತಿಸಿದ, ಆದರೆ ಅವನಿಂದ ಸಂಹಾರಗೊಳ್ಳದ
ದಾನವರು ಕಲಿಯುಗದ ಅನುಕೂಲವನ್ನು ಪಡೆಯಲು ಬ್ರಾಹ್ಮಣ ಕುಟುಂಬಗಳಲ್ಲಿ ಜನ್ಮವೆತ್ತಲು ಅವಕಾಶ ಕಲ್ಪಿಸಲಾಯಿತು ಎಂಬುದಾಗಿ ವರಾಹ ಪುರಾಣದಲ್ಲಿ ಹೇಳಲಾಗಿದೆ. ಸಕಲ ದಯಾಮಯಿಯಾದ ಭಗವಂತನು ಪುಣ್ಯವಂತ ಬ್ರಾಹ್ಮಣ ಕುಟುಂಬಗಳಲ್ಲಿ ಜನ್ಮವೆತ್ತಲು ದಾನವರಿಗೆ ಅವಕಾಶವಿತ್ತನು. ಅದರಿಂದ ಅವರು ಮೋಕ್ಷದ ಕಡೆ ಸಾಗಲೆಂಬುದು ಅವನ ಉದ್ದೇಶವಾಗಿತ್ತು. ಆದರೆ ದಾನವರು ಆ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳುವ ಬದಲು ಬ್ರಾಹ್ಮಣರಾದ ನಿಮಿತ್ತ ದುರಹಂಕಾರದಿಂದ ಕೊಬ್ಬಿ ಬ್ರಾಹ್ಮಣ ಸಂಸ್ಕೃತಿಯನ್ನು ದುರುಪಯೋಗಪಡಿಸಿಕೊಂಡರು. ಶಮೀಕ ಋಷಿಯ ಪುತ್ರನ ಪ್ರಸಂಗ ಇದಕ್ಕೆ ಅತ್ಯಂತ ಸೂಕ್ತ ಉದಾಹರಣೆಯಾಗಿದೆ. ಈ ಪ್ರಸಂಗದ ಮೂಲಕ ಎಲ್ಲ ಮೂರ್ಖ ಬ್ರಾಹ್ಮಣ ಕುಮಾರರು ಶೃಂಗಿಯಂತೆ ಮೂಢರಾಗದೆ ತಮ್ಮ ಪೂರ್ವ ಜನ್ಮದ ಅಸುರೀ ಗುಣಗಳ ವಿರುದ್ಧ ಸದಾ ಎಚ್ಚರದಿಂದಿರಬೇಕು ಎಂದು ಎಚ್ಚರಿಕೆ ನೀಡಲಾಗಿದೆ. ಆ ಮೂರ್ಖ ಬಾಲಕನನ್ನಾದರೂ ಭಗವಂತನು ಕ್ಷಮಿಸಿದನು. ಆದರೆ ಶಮೀಕ ಋಷಿಯಂತಹ ತಂದೆಯನ್ನು ಪಡೆಯದ ಇತರರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಅದರ ಅನುಕೂಲಗಳನ್ನು ದುರುಪಯೋಗ ಮಾಡಿಕೊಂಡರೆ ಬಹಳ ಕಷ್ಟಕ್ಕೆ ಈಡಾಗುವರು. ಶ್ಲೋಕ 48. ತಿರಸ್ಕೃತ ವಿಪ್ರಲಬ್ಧ ಶಬ್ದ ಕ್ಷಿಪ್ತ ಹತಾಪಿ ನಾಸ್ಯ ತತ್ ಪ್ರಗತಿ ಕುರ್ವಂತೆ ತದ್ಭಕ್ತ ಪ್ರಭವೋಪಿಹಿ. ತೀರಕೃತ ತಿರಸ್ಕರಿಸಲ್ಪಟ್ಟ, ವಿಪ್ರಲಬ್ಧ ವಂಚಿಸಲ್ಪಟ್ಟ, ಶಬ್ದ ಶಪಿಸಲ್ಪಟ್ಟ, ಕ್ಷಿಪ್ತ ನಿರ್ಲಕ್ಷ್ಯದಿಂದ ಗೊಂದಲಕ್ಕೆ ಒಳಗಾದ, ಹತ ಕೊಲ್ಲಲ್ಪಟ್ಟರು, ಅಪಿ ಸಹ ನ ಇಲ್ಲ, ಅಸ್ಯ ಈ ಎಲ್ಲ ಕಾರ್ಯಗಳಿಂದಾಗಿ ತತ್ ಆ ಕ್ರಿಯೆಗಳನ್ನ ಪ್ರತಿಕುರ್ವಂತಿ ಪ್ರತಿಕ್ರಿಯಿಸುವವರು, ತತ್ ಭಗವಂತನ ಭಕ್ತರು, ಪ್ರಭಾವ ಶಕ್ತಿಯುತರು, ಅಪಿ ಆಗಿದ್ದರು, ಈ ನಿಶ್ಚಯವಾಗಿ. ಅನುವಾದ: ಭಗವದ್ಭಕ್ತರು ಎಷ್ಟು ಸಹನಶೀಲರೆಂದರೆ ತಮ್ಮನ್ನು ಯಾರಾದರೂ ನಿಂದಿಸಿದರೆ, ವಂಚಿಸಿದರೆ, ಶಪಿಸಿದರೆ, ಕ್ಷೋಭೆಗೆ ಒಳಪಡಿಸಿದರೆ, ಉಪೇಕ್ಷಿಸಿದರೆ, ಕೊನೆಗೆ ಕೊಂದರೂ ಕೂಡ ಅವರು ಎಂದಿಗೂ ಸೇಡಿಗೆ ಮನಸ್ಸು ನೀಡುವುದಿಲ್ಲ. ಭಾವಾರ್ಥ: ಭಕ್ತನ ಪಾದಕ್ಕೆ ಅಪರಾಧ ಬಗೆದವನನ್ನ ಭಗವಂತನು ಕ್ಷಮಿಸುವುದಿಲ್ಲ ಎಂಬುದು ಕೂಡ ಶಮೀಕ ಋಷಿಗೆ ತಿಳಿದಿದ್ದಿತು. ಭಕ್ತನನ್ನೇ ಆಶ್ರಯಿಸಬೇಕೆಂದು ಭಗವಂತನು ಕೂಡ ನಿರ್ದೇಶಿಸುತ್ತಾನೆ. ಪರೀಕ್ಷಿತ ಮಹಾರಾಜನು ಬಾಲಕನಿಗೆ ಪ್ರತಿಶಾಪ ನೀಡಿದರೆ ಅವನು ರಕ್ಷಿತನಾಗಬಹುದೆಂದು ಶಮೀಕ ಋಷಿ ತನ್ನೊಳಗೆ ವಿಚಾರ ಮಾಡಿದನು. ಶುದ್ಧ ಭಕ್ತನು ಐಹಿಕವಾದ ಲಾಭ ಹಾನಿಗಳನ್ನು ಲೆಕ್ಕಿಸುವುದಿಲ್ಲ ಎಂಬುದು ಋಷಿಗೆ ತಿಳಿದಿದ್ದಿತು. ಭಕ್ತರು ನಿಂದೆ, ಶಾಪ, ಉಪೇಕ್ಷೆ ಇತ್ಯಾದಿಗಳನ್ನು ಎಂದೂ ಪ್ರತಿರೋಧಿಸಲು ಬಯಸುವುದಿಲ್ಲ. ಅಂತಹ ವಿಷಯಗಳು ವ್ಯಕ್ತಿ ಸಂಬಂಧವಾದದ್ದು ಆದಾಗ ಭಕ್ತರು ಅವುಗಳಿಗೆ ಗಮನ ನೀಡುವುದಿಲ್ಲ. ಆದರೆ ಭಗವಂತ ಮತ್ತು ಆತನ ಭಕ್ತರ ಬಗ್ಗೆ ಯಾರಾದರೂ ಹೀಗೆ ನಡೆದುಕೊಂಡಾಗ ಭಕ್ತರು ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. ಪರೀಕ್ಷಿತ ಮಹಾರಾಜನ ಪ್ರಸಂಗವು ವೈಯಕ್ತಿಕ ವ್ಯವಹಾರವಾಗಿತ್ತು. ಆದುದರಿಂದ ರಾಜನು ಅದಕ್ಕೆ ಪ್ರತಿಕ್ರಮ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಶಮೀಕ ಋಷಿಯು ಅರಿತಿದ್ದನು. ಆದುದರಿಂದ ಅಪಕ್ವ ಬಾಲಕನ ಪರವಾಗಿ ಭಗವಂತನಲ್ಲಿ ಮೊರೆ ಹೋಗುವುದನ್ನು ಬಿಟ್ಟರೆ ಆತನಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ತಮ್ಮ ಕೈ ಕೆಳಗಿರುವವರಿಗೆ ಶಾಪಾನುಗ್ರಹಗಳನ್ನು ನೀಡುವ ಶಕ್ತಿ ಇರುವುದು ಕೇವಲ ಬ್ರಾಹ್ಮಣನಿಗೆ ಮಾತ್ರವಲ್ಲ. ಭಗವದ್ಭಕ್ತನು ಬ್ರಾಹ್ಮಣನಾಗಿರದಿದ್ದರೂ ಬ್ರಾಹ್ಮಣನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ. ಆದರೆ ಶಕ್ತಿ ಸಂಪನ್ನನಾದ ಭಕ್ತನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಂತಹ ಶಕ್ತಿಯನ್ನು ದುರುಪಯೋಗ ಮಾಡುವುದಿಲ್ಲ. ಭಕ್ತನಿಗೆ ಏನೇ ಶಕ್ತಿ ಇದ್ದರೂ ಅದನ್ನು ಭಗವಂತನ ಮತ್ತು ಅವನ ಭಕ್ತರ ಸೇವೆಯಲ್ಲಿ ಮಾತ್ರ ವಿನಿಯೋಗಿಸುತ್ತಾನೆ. ಶ್ಲೋಕ 49. ಇತಿ ಪುತ್ರ ಕೃತಾಗೇನ ಸೋನು ತಪ್ತೋ ಮಹಾಮುನಿ ಸ್ವಯಂ ವಿಪ್ರ ಕೃತೋ ರಾಜ್ಞ ನೈವಾಘಂ ತದಚಿಂತಯತ್. ಇತಿ ಹೀಗೆ, ಪುತ್ರ ಮಗನು ಕೃತ ಮಾಡಿದ ಅಘೇನ ಪಾಪದಿಂದ ಅನುತಪ್ತ ಸಂತಾಪಪಟ್ಟ ಮಹಾಮುನಿ ಮಹರ್ಷಿಯು ಸ್ವತಃ ವಿಪ್ರಕೃತ ಅಪಮಾನಿತನಾಗಿದ್ದರೂ ರಾಜನಿಂದ ನ ಇಲ್ಲ ಏವ ನಿಶ್ಚಯವಾಗಿ ಅಗಂ ಪಾಪವನ್ನು ತತ್ ಅಚಿಂತಯತ್ ಯೋಚಿಸಿದನು. ಅನುವಾದ: ಹೀಗೆ ಋಷಿಯು ತನ್ನ ಪುತ್ರನು ಮಾಡಿದ ಪಾಪಕ್ಕಾಗಿ ವಿಷಾದಿಸಿದನು.
ರಾಜನು ತನಗೆ ಮಾಡಿದ್ದ ಅಪಮಾನವನ್ನು ಅವನು ತುಂಬ ಗಂಭೀರವಾಗಿ ಪರಿಗಣಿಸಲಿಲ್ಲ. ಭಾವಾರ್ಥ: ಇಡೀ ಪ್ರಸಂಗವು ಈಗ ಸ್ಪಷ್ಟವಾಗಿದೆ. ಪರೀಕ್ಷಿತ ಮಹಾರಾಜನು ಸತ್ತ ಹಾವನ್ನು ಹಾರದಂತೆ ಋಷಿಯ ಕೊರಳಿಗೆ ತೊಡಿಸಿದ್ದು ಅಂತಹ ಗುರುತರವಾದ ಅಪರಾಧವೇನೂ ಆಗಿರಲಿಲ್ಲ. ಆದರೆ ಶೃಂಗಿಯು ರಾಜನನ್ನು ಶಪಿಸಿದ್ದು ಮಾತ್ರ ಗಂಭೀರವಾದ ಅಪರಾಧವಾಗಿತ್ತು. ಇಂತಹ ಗಂಭೀರವಾದ ಅಪರಾಧವನ್ನು ಎಸಗಿದವನು ಕೇವಲ ಒಬ್ಬ ಮೂರ್ಖ ಬಾಲಕ. ಆ ಪಾಪದ ಪರಿಣಾಮದಿಂದ ಮುಕ್ತನಾಗುವುದು ಅಸಾಧ್ಯವಾಗಿದ್ದರೂ ಬಾಲಕ ಎಂಬ ಕಾರಣದಿಂದ ಅವನು ದೇವೋತ್ತಮ ಪರಮಪುರುಷನ ಕ್ಷಮೆಗೆ ಅರ್ಹನಾಗಿದ್ದನು. ಪರೀಕ್ಷಿತ ಮಹಾರಾಜನು ಕೂಡ ಮೂರ್ಖ ಬ್ರಾಹ್ಮಣನು ತನಗೆ ಶಪಿಸಿದ್ದನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಈ ವಿಷಮ ಸಂದರ್ಭದಿಂದ ಅವನು ಅನುಕೂಲವನ್ನೇ ಪಡೆದನು. ಭಗವಂತನ ಪರಮ ಇಚ್ಛೆಯಿಂದ ಶ್ರೀಲ ಶುಕಮುನಿಗಳ ಅನುಗ್ರಹದಿಂದ ಪರೀಕ್ಷಿತ ಮಹಾರಾಜನು ಜೀವನದ ಅತ್ಯುನ್ನತ ಸಿದ್ಧಿಯನ್ನು ಪಡೆದನು. ವಾಸ್ತವವಾಗಿ ಅದೇ ಭಗವಂತನ ಇಚ್ಛೆಯಾಗಿತ್ತು. ಪರೀಕ್ಷಿತ ಮಹಾರಾಜ, ಶಮೀಕ ಋಷಿ ಮತ್ತು ಅವನ ಮಗ ಶೃಂಗಿ ಎಲ್ಲರೂ ಭಗವಂತನ ಇಚ್ಛೆಯನ್ನು ಪೂರೈಸುವಲ್ಲಿ ನಿಮಿತ್ತ ಮಾತ್ರರಾಗಿದ್ದರು. ಎಲ್ಲವೂ ಪರಮಪುರುಷನ ಸಂಬಂಧದಲ್ಲಿ ಸಂಭವಿಸಿದ್ದರಿಂದ ಅವರಲ್ಲಿ ಯಾರೊಬ್ಬರೂ ಕಷ್ಟಕ್ಕೆ ಗುರಿಯಾಗಲಿಲ್ಲ. ಶ್ಲೋಕ 50. ಪ್ರಾಯಶಃ ಸಾಧುವೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾ ನಾವ್ಯಥಂತಿ ನಾರುಷ್ಯಂತಿ ಯತ ಆತ್ಮ ಗುಣಶ್ರಯ. ಪ್ರಾಯಶಃ ಸಾಮಾನ್ಯವಾಗಿ ಸಾಧುಗಳು ಲೋಕೆ ಜಗತ್ತಿನಲ್ಲಿ ಬೇರೆಯವರಿಂದ ದ್ವಂದ್ವೇಷು ದ್ವಂದ್ವ ಭಾವಗಳಲ್ಲಿ ಯೋಜಿತ ತೊಡಗಿಸಲ್ಪಟ್ಟರು ನಾವ್ಯಥಂತಿ ಎಂದಿಗೂ ದುಃಖಿಸುವುದಿಲ್ಲ, ನಾ ರುಷ್ಯಂತಿ ಸಂತೋಷ ಪಡುವುದಿಲ್ಲ, ಯತಃ ಏಕೆಂದರೆ ಆತ್ಮ ಸ್ವಯಂ ಅಗುಣ ಆಶ್ರಯ ಅಲೌಕಿಕರಾಗಿರುತ್ತಾರೆ. ಅನುವಾದ: ಬೇರೆಯವರು ತಮ್ಮನ್ನು ಭೌತಿಕ ಜಗತ್ತಿನ ದ್ವಂದ್ವಗಳಲ್ಲಿ ತೊಡಗಿಸಿದರೂ ಸಾಮಾನ್ಯವಾಗಿ ಆಧ್ಯಾತ್ಮವಾದಿಗಳು ತ್ರಸ್ತರಾಗುವುದಿಲ್ಲ, ಅವರು ಭೋಗಾಸಕ್ತರೂ ಆಗುವುದಿಲ್ಲ, ಏಕೆಂದರೆ ಅವರು ಆಧ್ಯಾತ್ಮ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತಾರೆ. ಭಾವಾರ್ಥ: ಆಧ್ಯಾತ್ಮವಾದಿಗಳು ಅನುಭವಾವಲಂಬಿಗಳಾದ ತತ್ವಜ್ಞಾನಿಗಳು, ಯೋಗಿಗಳು ಮತ್ತು ಭಗವದ್ಭಕ್ತರು. ಪರಾತ್ಪರನ ಅಸ್ತಿತ್ವದಲ್ಲಿ ಲೀನವಾಗುವುದೇ ಅನನುಭವಿ ತತ್ವಜ್ಞಾನಿಗಳ ಗುರಿಯ ಪರಿಪೂರ್ಣತೆ. ಯೋಗಿಗಳು ಸರ್ವವ್ಯಾಪಿಯಾದ ಪರಮಾತ್ಮನನ್ನು ಗ್ರಹಿಸುವ ದೃಷ್ಟಿಯನ್ನು ಹೊಂದಿರುತ್ತಾರೆ. ಭಗವಂತನ ಭಕ್ತರು ದೇವೋತ್ತಮ ಪುರುಷನ ಆಧ್ಯಾತ್ಮಿಕ ಪ್ರೇಮಯುತ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಇವೆಲ್ಲವೂ ಒಂದು ಪರವಸ್ತುವಿನ ಬೇರೆ ಬೇರೆ ಸ್ಥಿತಿಗಳಾದುದರಿಂದ ಈ ಎಲ್ಲ ಆಧ್ಯಾತ್ಮವಾದಿಗಳು ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಅತೀತರಾಗಿದ್ದಾರೆ. ಭೌತಿಕ ಬೇಗುದಿಗಳು ಮತ್ತು ಸಂತೋಷಗಳು ಈ 3 ಗುಣಗಳ ಫಲಗಳಾಗಿವೆ. ಆದುದರಿಂದ ಆಧ್ಯಾತ್ಮವಾದಿಗಳಿಗೆ ಭೌತಿಕ ಬೇಗುದಿಗಳು ಮತ್ತು ಸಂತೋಷಗಳ ಹಂಗು ಇರುವುದಿಲ್ಲ. ರಾಜನು ಒಬ್ಬ ಭಕ್ತ ಮತ್ತು ಋಷಿಯು ಒಬ್ಬ ಯೋಗಿ. ಆದುದರಿಂದ ದೈವೇಚ್ಛೆಯಿಂದ ಸಂಭವಿಸಿದ ಆಕಸ್ಮಿಕ ಘಟನೆಗೆ ಇವರಿಬ್ಬರು ನಿರ್ಲಿಪ್ತರಾಗಿಯೇ ಉಳಿದರು. ಭಗವಂತನ ಇಚ್ಛೆಯಂತೆ ಪೂರೈಸುವುದರಲ್ಲಿ ಹುಡುಗಾಟದ ಬಾಲಕನೊಬ್ಬ ಉಪಕರಣವಾಗಿದ್ದನು ಅಷ್ಟೇ. ಇಲ್ಲಿಗೆ ಶ್ರೀಮದ್ ಭಾಗವತದ 1ನೆಯ ಸ್ಕಂದದ ಪರೀಕ್ಷಿತ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ ಎಂಬ 18ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ನಿತೈ ಗೌರ ಸಿತಾನಾಥ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.